ಗುರುಗಳಿಗೂ ನನ್ನ ವಂದನೆಗಳು. ಇಸ್ಕಾನ್ ಫೌಂಡರ್ ಸ್ಥಾಪಕರಾದ ಶ್ರೀಲ ಪ್ರಭುಪಾದರವರಿಗೂ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ಪ್ರಣಾಮಗಳು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾಧಯಿತ್ವಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಭಕ್ತಿ ವಿನೋದಾಯ ಸಚಿದಾನಂದ ನಾಮಿನೆ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಒಂದು ಸಣ್ಣ ಈ ಕೀರ್ತನೆಯನ್ನು ಮಾಡೋಣ, ನಂತರ ನಾವು ಚೈತನ್ಯ ಚರಿತಾಮೃತಕ್ಕೆ ಬರೋಣ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಅದ್ವೈತ ಚಂದ್ರ ಜಯ ಘೋರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಚಂದ್ರ ಜಯ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಮಾತಾಜಿ. ಪುಸ್ತಕದ ಓದುವಿಕೆಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ನಿರ್ಮಲಾ BR ಓದಿ. ನಿರ್ಮಲಾ BR. ನಮಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣದಾಸ ಕವಿರಾಜ. ಸರಿ ಮಾತಾಜಿ, ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಕೇಳಿಸ್ತದೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ವೃಂದಾವನದಲ್ಲಿ ವಾಸಿಸುತ್ತಿದ್ದಾಗ ಅಲ್ಲಿ ಹೆಚ್ಚು ದೇವಾಲಯಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿದ್ದ 3 ಪ್ರಮುಖ ದೇವಾಲಯಗಳೆಂದರೆ ಮದನ ಮೋಹನ, ಗೋವಿಂದ ಮತ್ತು ಗೋಪಿನಾಥ. ವೃಂದಾವನವಾಸಿಯಾಗಿ ಕೃಷ್ಣದಾಸ ಕವಿರಾಜರು ಈ ದೈವಗಳಿಗೆ ದೈವಾಲಯಗಳಲ್ಲಿ ಭಕ್ತಿ ಸಲ್ಲಿಸಿ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಆಧ್ಯಾತ್ಮಿಕ ಜೀವನದಲ್ಲಿ ನನ್ನ ಬೆಳವಣಿಗೆ ತುಂಬಾ ನಿಧಾನವಾಗಿದೆ, ಅದಕ್ಕಾಗಿ ನಿಮ್ಮ ಸಹಾಯ ಕೇಳುತ್ತಿದ್ದೇನೆ. ಚೈತನ್ಯ ಚರಿತಾಮೃತದ 15ನೆಯ ಶ್ಲೋಕದಲ್ಲಿ ಕೃಷ್ಣದಾಸರು ತಮ್ಮ ನಮಸ್ಕಾರಗಳನ್ನು
ಮದನ ಮೋಹನ ವಿಗ್ರಹಕ್ಕೆ ಸಲ್ಲಿಸುತ್ತಾರೆ. ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸಹಾಯ ಮಾಡಬಲ್ಲ ದೇವರು ಮದನ ಮೋಹನ. ಕೃಷ್ಣ ಪ್ರಜ್ಞೆಯನ್ನು ಜಾರಿಗೆ ತರುವುದರಲ್ಲಿ ನಮ್ಮ ಮೊದಲ ಕರ್ತವ್ಯ ಕೃಷ್ಣನನ್ನು ಮತ್ತು ಅವನೊಂದಿಗೆ ನಮ್ಮ ಸಂಬಂಧವನ್ನು ಅರಿತುಕೊಳ್ಳುವುದು. ಕೃಷ್ಣನನ್ನು ಅರಿತುಕೊಳ್ಳುವುದೆಂದರೆ ನಮ್ಮನ್ನು ನಾವು ಅರಿತುಕೊಂಡಂತೆ, ಮತ್ತು ನಮ್ಮನ್ನು ನಾವು ಅರಿತುಕೊಳ್ಳುವುದೆಂದರೆ ಕೃಷ್ಣನೊಂದಿಗೆ ನಮ್ಮ ಸಂಬಂಧವನ್ನು ಅರಿತುಕೊಂಡಂತೆ. ಈ ಸಂಬಂಧವನ್ನು ಅರಿತುಕೊಳ್ಳುವುದು ಮದನ ಮೋಹನ ವಿಗ್ರಹವನ್ನು ಪೂಜಿಸುವುದರಿಂದ ಸಾಧ್ಯವಾಗುವುದೆಂದು ಅರಿತ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಮೊದಲು ಆ ದೇವರೊಂದಿಗೆ ತಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಈ ಸ್ಥಿತಿ ಸ್ಥಾಪನೆಗೊಂಡ ಮೇಲೆ 16ನೆಯ ಶ್ಲೋಕದಲ್ಲಿ ಕೃಷ್ಣದಾಸರು ತಮ್ಮ ನಮಸ್ಕಾರಗಳನ್ನು ಆಚಾರಾರ್ಥಕ ದೈವ ಗೋವಿಂದನಿಗೆ ಸಲ್ಲಿಸುತ್ತಾರೆ. ಗೋವಿಂದನನ್ನು ಆಚಾರಾರ್ಥಕ ಎಂದು ಕರೆಯುವುದೇಕೆಂದರೆ ಅವನು ನಮಗೆ ರಾಧಾ ಮತ್ತು ಕೃಷ್ಣರನ್ನು ಹೇಗೆ ಸೇವಿಸಬಹುದೆಂಬುದಕ್ಕೆ ದಾರಿ ತೋರಿಸುತ್ತಾರೆ. ಮದನ ಮೋಹನ ದೇವರೊಂದಿಗೆ ನಾನು ನಿನ್ನ ಶಾಶ್ವತ ಸೇವಕ ಎನ್ನುವುದನ್ನು ಚೆನ್ನಾಗಿ ಸ್ಥಾಪಿಸುತ್ತಾನೆ. ಅಲ್ಲ ಮಾತಾಜಿ, ನಾನೆಲ್ಲಿ ತಪ್ಪೋದ್ನಾ? ಮದನ ಮೋಹನ ದೇವರೊಂದಿಗೆ ನಾನು ನಿನ್ನ ಶಾಶ್ವತ ಸೇವಕ ಎನ್ನುವುದನ್ನು ಚೆನ್ನಾಗಿ ಸ್ಥಾಪಿಸುತ್ತಾನೆ. ಗೋವಿಂದನದು ಮಾತ್ರ ಪರಿಪೂರ್ಣ ಸೇವೆ ಎಂದು ಒಪ್ಪಿಗೆ ಗಳಿಸುತ್ತದೆ. ಗೋವಿಂದ ಶಾಶ್ವತವಾಗಿ ವೃಂದಾವನದಲ್ಲಿ ನೆಲೆಸಿದ್ದಾನೆ. ವೃಂದಾವನದ ಆಧ್ಯಾತ್ಮಿಕ ಪರಿಸರದಲ್ಲಿನ ಕಟ್ಟಡಗಳು ಸ್ಪರ್ಶಮಣಿಯಿಂದ ನಿರ್ಮಾಣವಾದವು. ಅಲ್ಲಿನ ಗೋವುಗಳು ಸಮೃದ್ಧವಾಗಿ ಹಾಲು ಕೊಡುವ ಸುರಭಿ ಗೋವುಗಳು. ಅಲ್ಲಿನ ಮರಗಳು ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷಗಳು. ವೃಂದಾವನದಲ್ಲಿ ಕೃಷ್ಣ ಸುರಭಿ ಗೋವುಗಳನ್ನು ಮೇಯಿಸುತ್ತಾನೆ ಮತ್ತು ನೂರಾರು ಸಾವಿರಾರು ಗೋಪಿಯರು ಅವನನ್ನು ಆರಾಧಿಸುತ್ತಾರೆ. ಇವರೆಲ್ಲ ಗೋಪಾಲಕ ಸ್ತ್ರೀಯರು, ಆಶ್ಚರ್ಯ ದೇವತೆಯರು ಕೃಷ್ಣ ನನ್ನ ಮೊಬೈಲ್ ಅಲ್ಲಿ ಐಶ್ವರ್ಯ ದೇವತೆಯರು. ಕೃಷ್ಣ ಭೌತಿಕ ಜಗತ್ತಿನಲ್ಲಿಳಿದಾಗ ಅವನ ವೃಂದಾವನವು ಅವನೊಂದಿಗೆ ಇಳಿಯಿತು. ವಿಶೇಷ ಅತಿಥಿಯೊಂದಿಗೆ ಅವರ ಸಮಸ್ತ ಗುಂಪು ಬಂದಿಳಿದಂತೆ. ಕೃಷ್ಣ ಬಂದರೆ ಅವನ ಭೂಮಿಯೂ ಬರುತ್ತದೆ. ಕೃಷ್ಣನ ವೃಂದಾವನ ಭೌತಿಕ ಪ್ರಪಂಚದಾಚೆ ಅಸ್ತಿತ್ವದಲ್ಲಿದೆ ಎಂದು ಭಾವಿಸಲಾಗಿದೆ. ಆದ್ದರಿಂದ ಭಕ್ತರು ಭಾರತದಲ್ಲಿರುವ ವೃಂದಾವನಕ್ಕೆ ಶರಣು ಬರುತ್ತಾರೆ, ಏಕೆಂದರೆ ಈ ವೃಂದಾವನ ಕೃಷ್ಣನ ಮೂಲ ವೃಂದಾವನದ ಮಾದರಿಯಂತಿದೆ. ಈಗ ಆ ಕಲ್ಪವೃಕ್ಷಗಳೇ ಇಲ್ಲ ಎಂದು ಯಾರಾದರೂ ದೂರಿಡಬಹುದಾದರೂ ಗೋಸ್ವಾಮಿಗಳು ಅಲ್ಲಿದ್ದಾಗ ಕಲ್ಪವೃಕ್ಷಗಳು ಅಲ್ಲಿದ್ದವು. ಯಾರು ಬೇಕಾದರೂ ಹೋಗಿ ಈ ವೃಕ್ಷಗಳನ್ನು ಏನು ಬೇಕಾದರೂ ಕೇಳಿಬಿಡಬಹುದು ಎಂದಾಗುವುದಿಲ್ಲ. ಯಾರಾದರಾಗಲಿ ಅವರು ಮೊದಲು ಒಬ್ಬ ಭಕ್ತನಾಗಬೇಕು. ಗೋಸ್ವಾಮಿಗಳು ಈ ವೃಕ್ಷಗಳ ಕೆಳಗೆ ಒಂದು ರಾತ್ರಿ ಮಾತ್ರ ತಂಗುತ್ತಾರೆ ಮತ್ತು ಆಗ ಆ ವೃಕ್ಷಗಳು ಎಲ್ಲರ ಕೋರಿಕೆಗಳನ್ನು ನೆರವೇರಿಸುತ್ತದೆ. ಸಾಮಾನ್ಯ ಮನುಷ್ಯನಿಗೆ ಇವೆಲ್ಲವೂ ಒಂದು ರೀತಿ ಆಶ್ಚರ್ಯ ಎನಿಸಬಹುದು, ಆದರೆ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿ ಮುಂದುವರಿದ ಮೇಲೆ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಯಾವಾಗ ಎಂದು ಹಿರಿಯರೊಬ್ಬರು ವಿಚಾರಿಸುತ್ತಾರೆ. ನಾವು ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಯವರಾದಾಗ ಹೆಚ್ಚು ಹೆಚ್ಚು ಆಳಕ್ಕಿಳಿದಾಗ ಹರೇ ಕೃಷ್ಣ ಮಾತಾಜಿ, ಇಲ್ಲಿ ನೋಡಿ ಐಹಿಕ ಭೋಗಗಳಿಂದ ಗೊತ್ತಾಯ್ತು ಅದ್ಮೇಲೆ ಒಟ್ಟಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಐಹಿಕ ಭೋಗಗಳಿಂದ ಆನಂದವನ್ನು ಅಗೆದೆಗೆದು ಎಳೆಯುವುದನ್ನು ನಿಲ್ಲಿಸುವುದರಿಂದ ಇಂದಿನ ಬೃಂದಾವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನನ್ನ ಮನಸ್ಸು ಈ ಐಹಿಕ ಭೋಗದ ಚಡಪಡಿಕೆಗಳಿಂದ ಶುದ್ಧವಾಗಿ ನನಗೆ ಅಂದಿನ ವೃಂದಾವನವನ್ನು ನೋಡಲು ಸಾಧ್ಯವಾಗುವುದು. ಯಾವಾಗ? ಅದೇ ಸ್ವಲ್ಪ ಮೇಲೆ ಮೇಡಮ್ ಮಾತಾಜಿ. ಎಂದು ಹಿರಿಯ ಭಕ್ತರು ವಿಚಾರಿಸುತ್ತಾರೆ. ನಾವು ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಯವರಾದಾಗ, ಹೆಚ್ಚು ಹೆಚ್ಚು ಆಳಕ್ಕಿಳಿದಾಗ, ಪಾರಮಾರ್ಥಿಕದಿಂದ ಹೆಚ್ಚು ಹೆಚ್ಚು ಪಡೆದುಕೊಂಡಾಗ ಅಂದಿನ ನೋಟ ಸಾಧ್ಯವಾಗುತ್ತದೆ. ಹೀಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಭಾರತದ ವೃಂದಾವನವನ್ನು ಆಧ್ಯಾತ್ಮಿಕ ಆಗಸದ
ವೃಂದಾವನದಷ್ಟೇ ಪವಿತ್ರವಾದದ್ದು ಎಂದು ಭಾವಿಸಿದರು. ಚೈತನ್ಯ ಚರಿತಾಮೃತದ 16ನೆಯ ಶ್ಲೋಕದಲ್ಲಿ ಅವರು ರಾಧಾರಾಣಿ ಮತ್ತು ಕೃಷ್ಣರು ಒಂದು ಕಲ್ಪವೃಕ್ಷದ ಕೆಳಗೆ ಬೆಲೆ ಬಾಳುವ ಆಭರಣಗಳಿಂದ ಅಲಂಕೃತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತೆ ಹೇಳುತ್ತಾರೆ. ಕೃಷ್ಣನ ಪ್ರೀತಿ ಪಾತ್ರ ಗೋಪಿಯರು ರಾಧಾ ಮತ್ತು ಕೃಷ್ಣರನ್ನು ಸಂಗೀತ ನೃತ್ಯಗಳಿಂದ, ತಾಂಬೂಲ ಸಮರ್ಪಣೆಯಿಂದ ಮತ್ತು ಫಲಹಾರಗಳಿಂದ ಸೇವಿಸುತ್ತಾ ತಮ್ಮ ಆರಾಧ್ಯ ದೈವಗಳನ್ನು ಸುಂದರ ಪುಷ್ಪಗಳಿಂದ ಅಲಂಕರಿಸುತ್ತಾರೆ. ಇಂದಿನ ದಿನಗಳಲ್ಲೂ ಭಾರತದಲ್ಲಿ ಭಕ್ತರು ಪ್ರತಿ ವರ್ಷ ಜುಲೈ, ಆಗಸ್ಟ್ ತಿಂಗಳುಗಳಲ್ಲಿ ತೂಗಾಡುವ ಸಿಂಹಾಸನಗಳನ್ನು ಅಲಂಕರಿಸಿ ಆ ಕಾಲದ ಸೊಗಸನ್ನು ಮತ್ತೆ ಕಣ್ಮುಂದೆ ತಂದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಜನ ವೃಂದಾವನಕ್ಕೆ ಹೋಗಿ ಅಲ್ಲಿನ ದೈವಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಅಂತಿಮವಾಗಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕೃಷ್ಣನೇ ಆದ ಮತ್ತು ಗೋಪಿಯರ ನಾಥನಾದ ಗೋಪಿನಾಥ ದೇವರ ಹೆಸರಿನಲ್ಲಿ ತಮ್ಮ ಓದುಗರಿಗೆ ಆಶೀರ್ವಾದಗಳನ್ನು ಸಲ್ಲಿಸುತ್ತಾರೆ. ಕೃಷ್ಣ ಕೊರಳುವುದಿದಾಗ ಗೋಪಿಕಾಸ್ತ್ರೀಯರೆಲ್ಲ ಅದರ ಸೊಬಗಿನ ನಾದಕ್ಕೆ ಮನಸೋತು ತಮ್ಮ ಮನೆಗಳನ್ನು, ಕೆಲಸ ಕಾರ್ಯಗಳನ್ನು ಬಿಟ್ಟೋಡಿ ಬರುತ್ತಾರೆ. ಕೃಷ್ಣ ಅವರೊಂದಿಗೆ ನರ್ತಿಸುತ್ತಾನೆ. ಈ ಚಟುವಟಿಕೆಗಳನ್ನೆಲ್ಲ ಶ್ರೀಮದ್ ಭಾಗವತದ 10ನೆಯ ಸ್ಕಂದದಲ್ಲಿ ವಿವರಿಸಲಾಗಿದೆ. ಈ ಗೋಪಿಯರು ಕೃಷ್ಣನ ಬಾಲ್ಯ ಸ್ನೇಹಿತೆಯರು. ಇವರಲ್ಲಿ ಅನೇಕರು ಮದುವೆಯಾದವರು. ಭಾರತದಲ್ಲಿ ಆ ಕಾಲದಲ್ಲಿ ಸಾಮಾನ್ಯವಾಗಿ ಹುಡುಗಿಯರಿಗೆ 12ನೇ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಬಿಡುತ್ತಿದ್ದರು. ಹುಡುಗರಿಗೆ ಮಾತ್ರ 18ನೇ ವಯಸ್ಸಿಗೆ ಮದುವೆ ಆಗುತ್ತಿತ್ತು. ಆಗ ಕೃಷ್ಣನಿಗೆ ಸುಮಾರು 15-16 ವರ್ಷ ವಯಸ್ಸು ಇದ್ದಿರಬಹುದು. ಮದುವೆ ಆಗಿರಲಿಲ್ಲ. ಆದರೂ ಆ ಹುಡುಗಿಯರನ್ನೆಲ್ಲ ಅವರವರ ಮನೆಗಳಿಂದ ಕರೆದು ಅವರೊಂದಿಗೆ ನರ್ತಿಸುತ್ತಿದ್ದ. ಈ ನೃತ್ಯಕ್ಕೆ ರಾಸಲೀಲಾ ನೃತ್ಯ ಎನ್ನುತ್ತಾರೆ. ವೃಂದಾವನದ ಲೀಲೆಗಳಲ್ಲಿ ಇದು ಅತ್ಯಂತ ಉನ್ನತವಾದ ಭಾವನೆಗಳನ್ನು ಎಬ್ಬಿಸುವಂತದ್ದಾಗಿತ್ತು. ಕೃಷ್ಣನಿಗೆ ಈ ಕಾರಣದಿಂದ ಗೋಪಿನಾಥ ಎಂದು ಕರೆಯಲಾಯಿತು, ಏಕೆಂದರೆ ಅವನು ಗೋಪಿಯರ ಪ್ರೀತಿ ಪಾತ್ರ ಗೋಪಿನಾಥನಾಗಿದ್ದ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಈ ಶ್ರೀ ನಾಥನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾರೆ. ಗೋಪಿಯರೆಲ್ಲ ನಾಥ ಕೃಷ್ಣ ಗೋಪಿನಾಥ ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ನೀವೆಲ್ಲರೂ ಗೋಪಿನಾಥನ ಅನುಗ್ರಹವನ್ನು ಪಡೆಯುವಂತಾಗಲಿ. ಚೈತನ್ಯ ಚರಿತಾಮೃತದ ಕೃತಿಕಾರರು ಕೃಷ್ಣನ ಸುಮಧುರ ಕೊಳಲಿನ ನಾದ ಗೋಪಿಕರನ್ನು ಆಕರ್ಷಿಸಿದ ಹಾಗೆ ಕೃಷ್ಣ ಓದುಗರ ಮನಸ್ಸನ್ನು ದಿವ್ಯ ಸ್ಪಂದನಗಳಿಂದ ರೋಮಾಂಚನಗೊಳಿಸುತ್ತಾನೆ ಎಂದು ಹಾರೈಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣದಾಸ್ ಗೋಸ್ವಾಮಿ ಅವರು ವೃಂದಾವನದಲ್ಲಿ ವಾಸಿಸುತ್ತಿದ್ದಾಗ ಅಲ್ಲಿ ಹೆಚ್ಚು ದೇವಾಲಯಗಳು ಯಾವುದೂ ಇರಲಿಲ್ಲವಂತೆ. ಅಲ್ಲಿದ್ದಿದ್ದೇ 3. ಈ ಸಂದರ್ಭದಲ್ಲಿ ಅಲ್ಲಿದ್ದ 3 ಪ್ರಮುಖ ದೇವಾಲಯಗಳು ಅಂದ್ರೆ ಮದನ ಮೋಹನ ದೇವಸ್ಥಾನ, ಗೋವಿಂದಂದು ಮತ್ತು ಗೋಪಿನಾಥ. ವೃಂದಾವನ ವಾಸಿಯಾಗಿ ಕೃಷ್ಣದಾಸ್ ಕವಿರಾಜರು ಈ ದೈವಗಳಿಗೆ ದೇವಾಲಯಗಳಲ್ಲಿ ಭಕ್ತಿ ಸಲ್ಲಿಸಿ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಆಧ್ಯಾತ್ಮಿಕ ಜೀವನದಲ್ಲಿ ನನ್ನ ಬೆಳವಣಿಗೆ ತುಂಬಾ ನಿಧಾನವಾಗಿದೆ, ಅದಕ್ಕಾಗಿ ನಿಮ್ಮ ಸಹಾಯ ಕೇಳುತ್ತಿದ್ದೇನೆ ಅಂತ ಅವರು ಕೇಳ್ಕೊಂಡ್ರು ದೇವರನ್ನ. ಯಾರು? ಕೃಷ್ಣದಾಸ್ ಕವಿರಾಜರು. ಚೈತನ್ಯ ಚರಿತಾಮೃತದ 15ನೆಯ ಶ್ಲೋಕದಲ್ಲಿ ಕೃಷ್ಣದಾಸರು ತಮ್ಮ ನಮಸ್ಕಾರಗಳನ್ನು ಮದನ ಮೋಹನ ವಿಗ್ರಹಕ್ಕೆ ಸಲ್ಲಿಸುತ್ತಾರೆ. ಅದನ್ನು ನಾವು 15ನೇ ಶ್ಲೋಕದಲ್ಲಿ ನೋಡ್ಬೋದಂತೆ. ನಮ್ಮನ್ನು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಯಲು ಸಹಾಯ ಮಾಡ ದೇವರು ಮದನ ಮೋಹನ ಅಂತೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕಾದ್ರೆ ನಾವು ಮದನ ಮೋಹನನ್ನ ಪೂಜಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಜಾರಿಗೆ ತರುವುದರಲ್ಲಿ ನಮ್ಮ ಮೊದಲ ಕರ್ತವ್ಯ ಇದು. ಕೃಷ್ಣನನ್ನು ಮತ್ತು ಅವನೊಂದಿಗೆ ನಮ್ಮ ಸಂಬಂಧವನ್ನು ಅರ್ಥಕೊಳ್ಳುವುದು ಮೊದಲನೇದು. ಇದು ಏನು ಅಂತಂದ್ರೆ ಕರ್ತವ್ಯ ಅಂದ್ರೆ ಕೃಷ್ಣನನ್ನು ಮತ್ತು ಅವನೊಂದಿಗೆ ನಮ್ಮ ಸಂಬಂಧವನ್ನ ಅರ್ಥಕೊಳ್ಳೋದೇ ನಮ್ಮ ಮೊದಲ ಕರ್ತವ್ಯ. ಕೃಷ್ಣನನ್ನು ಅರ್ಥಕೊಳ್ಳುವುದೆಂದರೆ ನಮ್ಮನ್ನು ನಾವು ಅರ್ಥಕೊಂಡಂತೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಂಡಂಗೆ. ಮತ್ತು ನಮ್ಮನ್ನು ನಾವು ಅರ್ಥಕೊಳ್ಳುವುದೆಂದರೆ ಕೃಷ್ಣನೊಂದಿಗೆ ನಮ್ಮ ಸಂಬಂಧವನ್ನು ಅರ್ಥಕೊಂಡಂತೆ. ಈ ಸಂಬಂಧವನ್ನು ಅರ್ಥಕೊಳ್ಳುವುದೇ ಮದನ ಮೋಹನ ವಿಗ್ರಹವನ್ನು ಪೂಜಿಸುವುದರಿಂದ ಸಾಧ್ಯವಾಗುವುದೆಂದು ಅರಿತ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಮೊದಲು ಆ ದೇವರೊಂದಿಗೆ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಸೊ ದೇವರೊಂದಿಗೆ ಸಂಬಂಧವನ್ನು ಬೆಳೆಸ್ಕೋಬೇಕಾದ್ರೆ ನಾವು ಮದನ ಮೋಹನ ವಿಗ್ರಹವನ್ನ ಪೂಜಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ಥಿತಿ ಸ್ಥಾಪನೆಗೊಂಡ ಮೇಲೆ 16ನೇ ಶ್ಲೋಕದಲ್ಲಿ ಕೃಷ್ಣದಾಸರು ತಮ್ಮ ನಮಸ್ಕಾರಗಳನ್ನು ಆಚಾರಾರ್ಥಕ ದೈವ ಗೋವಿಂದನಿಗೆ ಸಲ್ಲಿಸುತ್ತಾರೆ.
ಸೊ ಗೋವಿಂದನನ್ನು ಆಚಾರಾರ್ಥಕ ಎಂದು ಕರೀತಾರೆ ಎಂದು ಕರೆಯುವುದೇಕೆಂದರೆ ಅವರು ನಮಗೆ ರಾಧಾ ಮತ್ತು ಕೃಷ್ಣನನ್ನು ಹೇಗೆ ಸೇವಿಸಬಹುದೆಂಬುದಕ್ಕೆ ದಾರಿ ತೋರಿಸುತ್ತಾನೆ. ಮಾತಾಜಿ ಡಿಸ್ಟರ್ಬೆನ್ಸ್ ಏನು ಆಗ್ತಾ ಇದೆ? ರತ್ನ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಗೋವಿಂದನನ್ನ ನಾವು ಆಚಾರಾರ್ಥಕ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವನು ನಮಗೆ ರಾಧಾ ಮತ್ತು ಕೃಷ್ಣರನ್ನ ಹೇಗೆ ಸೇವಿಸಬಹುದು ಅನ್ನೋದಕ್ಕೆ ದಾರಿ ತೋರಿಸ್ತಾನಂತೆ. ಮದನ ಮೋಹನ ದೇವರೊಂದಿಗೆ ನಾನು ನಿನ್ನ ಶಾಶ್ವತ ಸೇವಕ ಅಂತ ಇವರು ದಾಸರು ಹೇಳ್ತಾ ಇದ್ದಾರೆ ಎನ್ನುವುದನ್ನು ಚೆನ್ನಾಗಿ ಸ್ಥಾಪಿಸುತ್ತಾನೆ. ಗೋವಿಂದನದು ಮಾತ್ರ ಪರಿಪೂರ್ಣ ಸೇವೆ ಎಂದು ಒಪ್ಪಿಗೆ ಗಳಿಸುತ್ತದೆ. ಗೋವಿಂದ ಶಾಶ್ವತವಾಗಿ ವೃಂದಾವನದಲ್ಲಿ ನೆಲೆಸಿದ್ದಾನೆ. ವೃಂದಾವನದ ಆಧ್ಯಾತ್ಮಿಕ ಪರಿಸರದಲ್ಲಿನ ಕಟ್ಟಡಗಳು ಸ್ಪರ್ಶಮಣಿಯಿಂದ ನಿರ್ಮಾಣವಾಗಿದೆಯಂತೆ. ವೃಂದಾವನದಲ್ಲಿ ಆಧ್ಯಾತ್ಮಿಕ ಅಲ್ಲಿನ ಕಟ್ಟಡಗಳೆಲ್ಲ ಸ್ಪರ್ಶಮಣಿಯಿಂದ ನಿರ್ಮಾಣವಾದವು. ಅಲ್ಲಿನ ಗೋವುಗಳು ಸಮೃದ್ಧವಾಗಿ ಹಾಲು ಕೊಡುವಂತ ಸುರಭಿ ಗೋವುಗಳಂತೆ. ಅಲ್ಲಿನ ಮರಗಳು ಕೇಳಿದ್ದನ್ನು ಕೊಡುವ ಒಂದು ಕಲ್ಪವೃಕ್ಷಗಳಂತೆ. ವೃಂದಾವನದಲ್ಲಿ ಕೃಷ್ಣ ಸುರಭಿ ಗೋವುಗಳನ್ನು ವೃಂದಾವನದಲ್ಲಿ ಕೃಷ್ಣ ಸುರಭಿ ಗೋವುಗಳನ್ನ ಮೇಯಿಸ್ತಾನೆ ಮತ್ತು ಸಾವಿರಾರು ಗೋಪಿಯರು ಅವನನ್ನ ಆರಾಧಿಸುತ್ತಾರೆ. ಸೊ ಇವರೆಲ್ಲ ಗೋಪಾಲಕ ಸ್ತ್ರೀಯರು, ಐಶ್ವರ್ಯ ದೇವತೆಯರು ಅಂತ ಇವರೆಲ್ಲ. ಕೃಷ್ಣ ಭೌತಿಕ ಜಗತ್ತಿನಲ್ಲಿ ಇಳಿದಾಗ ಅವನ ವೃಂದಾವನವು ಅವನೊಂದಿಗೆ ಇಳಿಯುತ್ತದೆ. ಸೊ ಭೌತಿಕ ಜಗತ್ತಿನಿಗೆ ಕೃಷ್ಣ ಯಾವಾಗ ಬರ್ತಾನೋ ಆ ವೃಂದಾವನವನ್ನು ಅವನು ಕರ್ಕೊಂಡ್ ಬರ್ತಾನಂತೆ. ವಿಶೇಷ ಅತಿಥಿಯೊಂದಿಗೆ ಅವರ ಸಮಸ್ತ ಗುಂಪೂನು ಬಂದಿಳಿದಂತೆ ಕೃಷ್ಣ ಬಂದರೆ ಅವನ ಭೂಮಿ ಏನಿದೆ ಅದು ಬರುತ್ತಂತೆ. ಕೃಷ್ಣನ ವೃಂದಾವನ ಭೌತಿಕ ಪ್ರಪಂಚದಾಚೆ ಅಸ್ತಿತ್ವದಲ್ಲಿದೆ ಎಂದು ಭಾವಿಸಲಾಗಿದೆ. ಸೊ ಈ ಕೃಷ್ಣನ ವೃಂದಾವನ ಏನಿದೆ ಅದು ಭೌತಿಕ ಪ್ರಪಂಚದಿಂದ ಆಚೆ ಇದೆ ಅಂತ, ಅಸ್ತಿತ್ವದಲ್ಲಿದೆ ಅಂತ ಭಾವಿಸಲಾಗಿದೆಯಂತೆ. ಆದ್ದರಿಂದ ಭಕ್ತರು ಭಾರತದಲ್ಲಿರುವ ವೃಂದಾವನಕ್ಕೆ ಶರಣು ಬರುತ್ತಾರೆ. ಸೊ ಹಾಗಾಗಿ ಭಾರತದಲ್ಲಿರುವವರೆಲ್ಲ ವೃಂದಾವನಕ್ಕೆ ಶರಣು ಹೋಗ್ತಾರಂತೆ ನಾವೆಲ್ಲನೂ. ಏಕೆಂದರೆ ಈ ವೃಂದಾವನ ಕೃಷ್ಣನ ಮೂಲ ವೃಂದಾವನದ ಮಾದರಿಯಂತೆ ಇದೆ. ಈಗ ಆ ಕಲ್ಪವೃಕ್ಷಗಳೇ ಇಲ್ಲ ಎಂದು ಯಾರಾದರೂ ದೂರಿಡಬಹುದಾದರೂ ಗೋಸ್ವಾಮಿಗಳು ಅಲ್ಲಿದ್ದಾಗ ಕಲ್ಪವೃಕ್ಷಗಳು ಅಲ್ಲಿದ್ದವು. ಸೊ ಈಗ ನಮ್ಗೆ ಆ ಮರಗಳೆಲ್ಲ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಏಕೆಂದ್ರೆ ಗೋಸ್ವಾಮಿಗಳು ಅಲ್ಲಿದ್ದಾಗ ಕಲ್ಪವೃಕ್ಷಗಳೆಲ್ಲ ಇದ್ವಂತೆ ಅಲ್ಲೇ. ಯಾರು ಬೇಕಾದರೂ ಹೋಗಿ ಆ ವೃಕ್ಷಗಳನ್ನು ಏನು ಬೇಕಾದರೂ ಕೇಳು ಬಿಡಬಹುದು ಎಂದಾಗುವುದಿಲ್ಲ. ಯಾರಾದರಾಗಲಿ ಅವರು ಮೊದಲು ಒಬ್ಬ ಭಕ್ತನಾಗಬೇಕು. ಸೊ ನಾವು ಹೋಗಿ ಆ ವೃಕ್ಷಗಳನ್ನ ಏನ್ ಬೇಕಾದ್ರೂ ಕೇಳ್ಬೋದು ಅನ್ನೋದಕ್ಕೆ ಅದಾಗೋದಿಲ್ಲ. ಮೊದಲು ನಾವೇನ್ ಮಾಡ್ಬೇಕು, ಒಬ್ಬ ಭಕ್ತನಾಗ್ಬೇಕು, ಕೃಷ್ಣನ ಭಕ್ತರಾಗ್ಬೇಕು. ಗೋಸ್ವಾಮಿಗಳು ಈ ವೃಕ್ಷಗಳ ಕೆಳಗೆ ಒಂದು ರಾತ್ರಿ ಮಾತ್ರ ತಂಗುತ್ತಾರೆ. ಸೊ ಗೋಸ್ವಾಮಿಗಳೆಲ್ಲ ಒಂದು ರಾತ್ರಿ ಮಾತ್ರ ಆ ವೃಕ್ಷಗಳ ಕೆಳಗಡೆ ತಂಗ್ತಾರಂತೆ. ಮತ್ತು ಆಗ ಆ ವೃಕ್ಷಗಳು ಎಲ್ಲರ ಕೋರಿಕೆಗಳನ್ನು ನೆರವೇರಿಸುತ್ತದೆ. ಸೊ ಯಾರು ಅಲ್ಲಿ ಒಂದು ರಾತ್ರಿ ತಂಗ್ತಾರೋ ಮೊದಲು ಭಕ್ತನಾಗ್ಬೇಕು ಮತ್ತು ಒಂದು ರಾತ್ರಿ ತಂಗಬೇಕು. ಆವಾಗ ನಮ್ಮ ಕೋರಿಕೆಗಳೇನಿದ್ರು ಆ ವೃಕ್ಷಗಳು ನೆರವೇರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯನಿಗೆ ಇವೆಲ್ಲವೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಆದರೆ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿ ಮುಂದುವರಿದ ಮೇಲೆ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಇವೆಲ್ಲ ಅರ್ಥ ಆಗ್ಬೇಕಾದ್ರೆ ನಾವು ಮೊದಲು ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಬೇಕು. ಐಹಿಕ ಭೋಗಗಳಿಂದ ಆನಂದವನ್ನು ಅಗೆದಗೆದು ಎಳೆಯುವುದನ್ನು ನಿಲ್ಲಿಸಿರುವುದರಿಂದ ಹಿಂದಿನ ವೃಂದಾವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಸೊ ಐಹಿಕ ಭೋಗಗಳಿಂದ ಆನಂದವನ್ನ ನಾವು ಅಗೆದಗೆದು ಅದನ್ನ ಎಳೆಯುವುದನ್ನ ಮೊದಲು ನಿಲ್ಲಿಸ್ಬೇಕು. ನಾವು ಐಹಿಕ ಆನಂದವನ್ನ ನಾವು ತುಂಬಾನೇ ಡೀಪಾಗಿ ಹೋಗಿ ಅದನ್ನೆಲ್ಲ ಸವಿಯೋದಕ್ಕೆ ಇಷ್ಟಪಡ್ತೀವಿ. ಮೊದಲು ಅದನ್ನ ಅಗೆದಗೆದು ಎಳೆಯುವುದನ್ನ ಮೊದಲು ನಾವು ನಿಲ್ಲಿಸ್ಬೇಕು. ಹಿಂದಿನ ವೃಂದಾವನದ ಅನುಭವಿಸಲು ಆಗ ನಮ್ಗೆ ಏನಾಗುತ್ತೆ, ಹಿಂದಿನ ವೃಂದಾವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಸೊ ನನ್ನ ಮನಸ್ಸು, ಇಲ್ಲಿ ಕೃಷ್ಣದಾಸರು ಹೇಳ್ತಾ ಇದ್ದಾರೆ, ಈ ಐಹಿಕ ಭೋಗದ ಚಡಪಡಿಕೆಗಳಿಂದ ಶುದ್ಧವಾಗಿ ನನಗೆ ಅಂದಿನ ವೃಂದಾವನವನ್ನು ನೋಡಲು ಸಾಧ್ಯವಾಗುವುದು ಯಾವಾಗ ಅಂತ ಅವರು ಒಂದು ಹಿರಿಯ ಭಕ್ತರನ್ನ ಕೇಳ್ತಾರೆ. ನಾವು ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಯರಾದಾಗ, ಹೆಚ್ಚು ಹೆಚ್ಚು ಆಳಕ್ಕಿಳಿದಾಗ, ಪಾರಮಾರ್ಥಿಕದಿಂದ ಹೆಚ್ಚು ಹೆಚ್ಚು ಪಡೆದುಕೊಂಡಾಗ ಅಂದಿನ ನೋಟ ಸಾಧ್ಯವಾಗುತ್ತದೆ. ಸೊ ಅವರು ಭಕ್ತರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಗೆ ಹೋಗ್ಬೇಕು. ನಾವು ಹೆಚ್ಚೆಚ್ಚು ಅದರ ಒಂದು ಆಳಕ್ಕೆ ಇಳಿಬೇಕು.
ಆಮೇಲೆ ಪಾರಮಾರ್ಥಿಕ ಹೆಚ್ಚೆಚ್ಚು ಪಡೆದುಕೊಂಡ ಮೇಲೆ ಆ ಅಂದಿನ ಒಂದು ವೃಂದಾವನ ಏನಿದೆ ಅದರ ಒಂದು ನೋಟ ಸಾಧ್ಯವಾಗುತ್ತಂತೆ. ಹೀಗೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಭಾರತದ ವೃಂದಾವನವನ್ನು ಆಧ್ಯಾತ್ಮಿಕ ಆಗಸದ ವೃಂದಾವನದಷ್ಟೇ ಪವಿತ್ರವಾದದ್ದು ಎಂದು ಅವರು ಭಾವಿಸಿದರು. ಚೈತನ್ಯ ಚರಿತಾಮೃತದ 16ನೆಯ ಶ್ಲೋಕದಲ್ಲಿ ಅವರು ರಾಧಾರಾಣಿ ಮತ್ತು ಕೃಷ್ಣರು ಒಂದು ಕಲ್ಪವೃಕ್ಷದ ಕೆಳಗೆ ಬೆಲೆಬಾಳುವ ಆಭರಣಗಳಿಂದ ಅಲಂಕೃತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತೆ ಹೇಳುತ್ತಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಚೈತನ್ಯ ಚರಿತಾಮೃತದ 16ನೇ ಶ್ಲೋಕದಲ್ಲಿ ರಾಧಾರಾಣಿ ಮತ್ತು ಕೃಷ್ಣ ಇವರು ಒಂದು ಕಲ್ಪವೃಕ್ಷದ ಕೆಳಗೆ ಬೆಲೆಬಾಳುವ ಆಭರಣಗಳನ್ನು ಹಾಕೊಂಡು ಅಲಂಕೃತವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತೆ ಅವರು ಹೇಳ್ತಾರೆ. ಕೃಷ್ಣನ ಪ್ರೀತಿ ಪಾತ್ರ ಗೋಪಿಕೆಯರು ರಾಧಾ ಮತ್ತು ಕೃಷ್ಣರನ್ನು ಸಂಗೀತ ನೃತ್ಯಗಳಿಂದ, ತಾಂಬೂಲ ಸಮರ್ಪಣೆಯಿಂದ ಮತ್ತು ಫಲಹಾರಗಳಿಂದ ಸೇವಿಸುತ್ತಾ ತಮ್ಮ ಆರಾಧ್ಯ ದೈವಗಳನ್ನು ಸುಂದರ ಪುಷ್ಪಗಳಿಂದ ಅಲಂಕರಿಸುತ್ತಾರೆ. ಇಂದಿನ ದಿನಗಳಲ್ಲೂ ಭಾರತದಲ್ಲಿ ಭಕ್ತರು ಪ್ರತಿ ವರ್ಷ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ತೂಗಾಡುವ ಸಿಂಹಾಸನಗಳನ್ನು ಅಲಂಕರಿಸಿ ಆ ಕಾಲದ ಸೊಗಸನ್ನು ಮತ್ತೆ ಕಣ್ಮುಂದೆ ತಂದುಕೊಳ್ಳುತ್ತಾರೆ. ಸೊ ಈಗಲೂ ಸಹ ಭಾರತದಲ್ಲಿ ಭಕ್ತರು ಪ್ರತಿ ವರ್ಷ ಜುಲೈ ಆಗಸ್ಟ್ ಅಂತಂದ್ರೆ ಬಹುಶಃ ಆಷಾಢ ಶ್ರಾವಣದಲ್ಲಿ ಇರಬೇಕು. ಆಷಾಢ ಶ್ರಾವಣ ಬರುತ್ತೆ ನಮ್ಗೆ ಆಗಸ್ಟಲ್ಲಿ, ಅದು ಅಲ್ಲಿ ಬರುತ್ತೆ. ಸೊ ಶ್ರಾವಣದಲ್ಲಿ ಇರಬೇಕು ಅನ್ಸುತ್ತೆ. ತಿಂಗಳುಗಳಲ್ಲಿ ತೂಗಾಡುವ ಸಿಂಹಾಸನಗಳನ್ನು ಅಲಂಕರಿಸಿ ಆ ಕಾಲದ ಸೊಗಸನ್ನು ಮತ್ತೆ ಕಣ್ಮುಂದೆ ತಂದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಸಮಯಗಳಲ್ಲಿ ಜನ ವೃಂದಾವನಕ್ಕೆ ಹೋಗಿ ಅಲ್ಲಿನ ದೈವಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಅಂತಿಮವಾಗಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕೃಷ್ಣನೇ ಆದ ಮತ್ತು ಗೋಪಿಕೆಯರ ನಾಥನಾದ ಗೋಪಿನಾಥ ದೇವರ ಹೆಸರಿನಲ್ಲಿ ತಮ್ಮ ಓದುಗರಿಗೆ ಆಶೀರ್ವಾದಗಳನ್ನು ಸಲ್ಲಿಸ್ತಾರೆ. ಕೃಷ್ಣ ಕೊಳಲೂದಿದಾಗ ಗೋಪಿಕಾ ಸ್ತ್ರೀಯರೆಲ್ಲ ಅದರ ಸೊಬಗಿನ ನಾದಕ್ಕೆ ಮನಸೋತು ತಮ್ಮ ಮನೆಗಳನ್ನು ಕೆಲಸ ಕಾರ್ಯಗಳನ್ನು ಬಿಟ್ಟೋಡಿ ಬರ್ತಾರೆ. ಕೃಷ್ಣನ ಒಂದು ಕೊಳಲೂದಿದಾಗ ಆ ಒಂದು ನಾದಕ್ಕೆ ಎಲ್ಲ ಸ್ತ್ರೀಯರು ಮನೆಯನ್ನ ಬಿಟ್ಟು ಹಾಗೆ ಅವರು ಮನೆಯಲ್ಲಿ ತಕ್ಕ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಓಡೋಡಿ ಬರ್ತಾರಂತೆ. ಕೃಷ್ಣ ಅವರೊಂದಿಗೆ ನರ್ತಿಸುತ್ತಾನೆ. ಈ ಚಟುವಟಿಕೆಯನ್ನೆಲ್ಲ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಇದನ್ನ ವಿವರಿಸಲಾಗಿದೆ. ಸೊ ಈ ಗೋಪಿಯರು ಕೃಷ್ಣನ ಬಾಲ್ಯ ಸ್ನೇಹಿತರು ಇವರಲ್ಲಿ ಅನೇಕರು ಮದುವೆಯಾದವರೇ ಇದ್ದಾರೆ. ಭಾರತದಲ್ಲಿ ಆ ಕಾಲದಲ್ಲಿ ಸಾಮಾನ್ಯವಾಗಿ ಹುಡುಗಿಯರಿಗೆ 12ನೇ ವಯಸ್ಸಿನಲ್ಲೇ ಮದುವೆ ಮಾಡಿಬಿಡ್ತಿದ್ರು, ಹುಡುಗರಿಗೆ ಮಾತ್ರ 18ನೇ ವಯಸ್ಸಿಗೆ ಮದುವೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಆಗ ಕೃಷ್ಣನಿಗೆ ಸುಮಾರು 15-16 ವರ್ಷ ವಯಸ್ಸಿದ್ದಿರಬಹುದು, ಮದುವೆಯಾಗಿರ್ಲಿಲ್ಲ. ಆದರೂ ಆ ಹುಡುಗಿಯರನ್ನೆಲ್ಲ ಅವರವರ ಮನೆಗಳಿಗೆ ಕರೆದು ಅವರೊಂದಿಗೆ ನರ್ತಿಸುತ್ತಿದ್ದ. ಈ ನೃತ್ಯಕ್ಕೆ ರಾಸಲೀಲಾ ನೃತ್ಯ ಎನ್ನುತ್ತಾರೆ. ವೃಂದಾವನ ಲೀಲೆಗಳಲ್ಲಿ ಇದು ಅತ್ಯಂತ ಉನ್ನತ ಭಾವನೆಗಳನ್ನೆಬ್ಬಿಸುವಂಥದ್ದಾಗಿತ್ತು. ಕೃಷ್ಣನಿಗೆ ಈ ಕಾರಣಕ್ಕಾಗಿ ಗೋಪಿನಾಥ ಎಂದು ಕರೆಯಲಾಗಿದೆ. ಸೊ ಈ ಕಾರಣಕ್ಕಾಗಿಯೇ ಅವನನ್ನ ಗೋಪಿನಾಥ ಅಂತ ಕರೆದ್ರು. ಏಕೆಂದ್ರೆ ಅವನು ಗೋಪಿಯರ ಪ್ರೀತಿ ಪಾತ್ರ ನಾಥನಾಗಿದ್ದ ಅವ್ರಿಗೆಲ್ಲಾನು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಶ್ರೀ ಗೋಪಿನಾಥನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಗೋಪಿಯರೆಲ್ಲರ ನಾಥ ಕೃಷ್ಣ ಗೋಪಿನಾಥ ನಿಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ನೀವೆಲ್ಲರೂ ಗೋಪಿನಾಥನ ಅನುಗ್ರಹವನ್ನು ಪಡೆಯುವಂತಾಗಲಿ. ಚೈತನ್ಯ ಚರಿತಾಮೃತದ ಕೃತಿಕಾರರು ಕೃಷ್ಣನ ಸುಮಧುರ ಕೊಳಲಿನ ನಾದ ಗೋಪಿಕೆಯರನ್ನು ಆಕರ್ಷಿಸಿದ ಹಾಗೆ ಕೃಷ್ಣ ಓದುಗರ ಮನಸ್ಸನ್ನು ದಿವ್ಯ ಸ್ಪಂದನೆಗಳಿಂದ ರೋಮಾಂಚನಗೊಳಿಸುತ್ತಾನೆ ಎಂದು ಹಾರೈಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ಪರಿಚಯ ಮುಗಿಯಿತು. ನಾನು ಮ್ಯೂಟ್ ಇದ್ದೆ ನೋಡಿ. ಇಲ್ಲಿ ಪರಿಚಯದಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳಿ, ಇಲ್ಲದಿದ್ರೆ ಮುಂದೆ ಹೋಗೋಣ. ಮಾತಾಜಿ ಅದು ಸುರಭಿ ಗೋವು ಅಂದ್ರೆ ಯಾವ ತರ ಮಾತಾಜಿ? ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಿ. ಚಿತ್ರಮೋಹಿನಿ ಮಾತಾಜಿ ಹೇಳ್ತಾ ಇದ್ದಾರೆ ಅವರು. ಅಲ್ಲಿ ವೃಂದಾವನದಲ್ಲಿ ಇದ್ದಿದ್ದೆಲ್ಲ ಸುರಭಿ ಗೋವುಗಳೇ ಮಾತಾಜಿ. ಕೃಷ್ಣನ ಸಂಗಡದಲ್ಲಿ ಇದ್ದಿದ್ದು ಅವೆಲ್ಲ ಬೇಕಾದಷ್ಟು ಹಾಲನ್ನು ಕೊಡ್ತಾವೆ, ಎಲ್ಲ ಕೊಡ್ತಾವೆ ಅಂತ. ಗೋಲೋಕದ ವರ್ಣನೆ ಕೊಟ್ಟಿದ್ದಾರೆ. ಕೃಷ್ಣನ ಹಸು. ಇಲ್ಲಿ ಒಂದು ಹೇಳಿದಾರೆ ನೋಡಿ, ಅವರು ಎಂತ ಗೊತ್ತಾ,
15 ವರ್ಷ ಇರ್ಬಹುದು ಅಂತ. ಕೃಷ್ಣ ಅಲ್ಲಿ ವೃಂದಾವನದಲ್ಲಿ ಇದ್ದದ್ದು 10 ವರ್ಷ. 11ನೇ ವರ್ಷಕ್ಕೆ ಅವನು ಅಲ್ಲಿಂದ ಬಂದಿದ್ದಾನೆ. ಇಲ್ಲಿ ಆದ್ರೆ 15 ವರ್ಷ ಅಂತ ಕೊಟ್ಟಿದ್ದಾರೆ. ಹೌದು, ಅದೊಂದು ವಯಸ್ಸಿಂದು ಹೆಚ್ಚು ಕಡಿಮೆ ಆಗಿದೆ ಅಲ್ವಾ ಮಾತಾಜಿ? ನನಗೂ ಅದೇ ಅನ್ನಿಸ್ತು. ಅವಾಗ 16 ವರ್ಷ ಅಲ್ಲ, ಅವನಿಗೆ 8-9 ವರ್ಷ ಇತ್ತು ಅಂತ ಬೇರೆ ಎಲ್ಲೋ ನಾವು ಓದಿದ್ವಿ. 10 ವರ್ಷ ಇದ್ದ. 11ನೇ ವರ್ಷಕ್ಕೆ ಅವನು ಮಥುರೆಗೆ ಬರ್ತಾನೆ. ಇಲ್ಲಿ ಕೊಟ್ಟದ್ದು 15 ಅಂತ. ಇದೊಂದು ಸ್ವಲ್ಪ ಡೌಟ್ ಇದೆ. ಅವನು ಈ ಒಂದು ಗೋಪಿಯರ ಜೊತೆಗೆ ಎಲ್ಲ ಇದ್ದಿದ್ದು ಅವಾಗ ಅವನಿಗೆ ಬರೀ 8 ವರ್ಷ ಅಂತ ಹೇಳ್ತಾರೆ, 8-9 ವರ್ಷ. ಬಟ್ ಅದು ಗೋಪಿಯರಿಗೆಲ್ಲ 12 ಹಂಗೆ 12 ವರ್ಷ 11 ವರ್ಷ ಎಲ್ಲ ಆಗಿತ್ತು. ಕೃಷ್ಣನಿಗಿಂತ ದೊಡ್ಡವರು ಗೋಪಿಯರು ಅಂತ ಅಲ್ಲಿ ಎಲ್ಲೋ ನಮ್ಗೆ ಭಾಗವತಮ್ಮಲ್ಲ ಎಲ್ಲ ಓದಿದ್ ನೆನಪು. ಪರ್ಫೆಕ್ಟ್ ಆಗಿ ಅದು ಗೊತ್ತಿಲ್ಲ ಎಲ್ಲಿ ಅಂತ. ಅಲ್ಲ, ಎಲ್ಲಾ ಪುಸ್ತಕದಲ್ಲಿ ಹಾಗೆ ಇತ್ತು, ಗೋಪಿಕೆಯರು ದೊಡ್ಡವರು ಅಂತ. ಹೌದು, ಇಲ್ಲೊಂದ್ ಸ್ವಲ್ಪ ಚೇಂಜ್ ಆಗಿದೆ. ಅಲ್ಲ, ಅವನು ವೃಂದಾವನದಲ್ಲಿ ಇದ್ದದ್ದೇ ಅಕ್ರೂರ ಕರ್ಕೊಂಡು ಹೋಗುದೇ 11 ವರ್ಷಕ್ಕೆ. ಹೌದೌದು. ಇದು ಪ್ರಭುಜಿಗಳನ್ನೇ ಕೇಳಿ ಮಾತಾಜಿ ಅಂತ ಕೇಳಿದ್ದು, ಸುರಭಿ ಅಂತ ಹೇಳಿದವರು ಗೋವುಗಳದ್ದು. ಸುರಭಿ ಏನೋ ಗೋವುಗಳು. ಪ್ರಶ್ನೆ ಕೇಳಿದ್ರು. ಸುರಭಿ ಅಂದ್ರೆ ಮೀನಿಂಗ್ ಏನಂತ ಮಾತಾಜಿ? ಹಸುವಿನ ಹೆಸರು ಸುರಭಿ ಮಾತಾಜಿ. ಮೀನಿಂಗ್. ಓಕೆ. ಹಸುವಿನ ಹೆಸರು. ಅದು ಯಾವಾಗಲೂ ದಿನದ 24 ಗಂಟೆ ಕೂಡ ಹಾಲು ಸುರಿಸ್ತದಂತೆ. ಯಾವಾಗ ಕೇಳಿದ್ರು ಹಾಲು ಕೊಡ್ತದಂತೆ ಆ ದನ. ಹಾಲು ಅಷ್ಟೇ ಅಲ್ಲ ಮಾತಾಜಿ, ಏನ್ ಕೇಳಿದ್ರು ಕೊಡುತ್ತೆ ಮಾತಾಜಿ ಅದು. ಕಾಮಧೇನು ಇರ್ಬೋದು, ಏನ್ ಕೇಳಿದ್ರು ಕೊಡುತ್ತೆ. ಅಂದ್ರೆ ಏನ್ ಕೇಳಿದ್ರು ಕೊಡುತ್ತೆ. ಹಸು ಮಾತ್ರ ಅಲ್ಲ, ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲವೂ ಕೂಡ ಎಲ್ಲವೂ ಚೇತನ. ಚೇತನ ಆಗಿರ್ತದೆ. ಎಲ್ಲವೂ ಎಲ್ಲವನ್ನು ಎಲ್ಲ ಕಾಲದಲ್ಲಿ ಕೊಡ್ತದೆ. ಹಾ ಮಾತಾಜಿ. ಮುಂದುವರಿಸೋಣ. ಮುಂದೆ ಹೋಗಿ. ಓಕೆ, ಇನ್ನು ಮುನ್ನುಡಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಮುನ್ನುಡಿನ ಮಾತಾಜಿ? ಹೌದು. ಮುನ್ನುಡಿ. ಶ್ರೀಲಾ ಕೃಷ್ಣ ಲೈಟ್ ಹಾಕು. ಶ್ರೀಲಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ರಚಿಸಿರುವ ಶ್ರೀ ಚೈತನ್ಯ ಚರಿತಾಮೃತ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಅವರ ಜೀವನ ಮತ್ತು ಬೋಧನೆಗಳನ್ನು ಕಾಣಿಸುವ ಒಂದು ಪ್ರಮುಖ ಕೃತಿ. ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳಿಗೆ ಹಿಂದೆ ಭಾರತದಲ್ಲಿ ಪ್ರಾರಂಭವಾದ ಒಂದು ಮಹತ್ವದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಮೊದಲಿಗರು. ಇದು ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೆಲ್ಲೆಲ್ಲೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳ ಮುಂದಿನ ಆವು ಹೋಗುಗಳ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಪ್ರಭಾವ ಬೀರಿತ್ತು. ಶ್ರೀಕೃಷ್ಣ ಚೈತನ್ಯರ ಪ್ರಭಾವ ಈ ಮಟ್ಟಕ್ಕೆ ವ್ಯಾಪಿಸಲು ಈ ಕೃತಿಯ ಅನುವಾದಕರು, ವ್ಯಾಖ್ಯಾನಕಾರರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಇಸ್ಕಾನ್ ಸಂಸ್ಥಾಪಕರು ಮತ್ತು ಆಚಾರ್ಯರೂ ಆದ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಅಪಾರ ಪ್ರಯತ್ನಗಳೇ ಮುಖ್ಯ ಕಾರಣ. ಚೈತನ್ಯ ಮಹಾಪ್ರಭು ಅವರು ಹೀಗೆ ದೊಡ್ಡ ಐತಿಹಾಸಿಕ ಮಹತ್ವದ ವ್ಯಕ್ತಿಗಳು ಹೀಗಿದ್ದರೂ, ಇತಿಹಾಸವನ್ನು ವಿಶ್ಲೇಷಣೆ ಮಾಡುವ ನಮ್ಮ ಸಾಂಪ್ರದಾಯಿಕ ರೀತಿಗಳು ವ್ಯಕ್ತಿಯನ್ನು ಆತನ ಕಾಲದ ಒಂದು ವಸ್ತುವಿನಂತೆ ನೋಡುವುದು ಇಲ್ಲಿ ಸೋಲುತ್ತವೆ. ಏಕೆಂದರೆ ಶ್ರೀಕೃಷ್ಣ ಚೈತನ್ಯರು ಚಾರಿತ್ರಿಕ ಚೌಕಟ್ಟಿನ ನಿಯಮಿತ ವ್ಯಾಪ್ತಿಯಿಂದ ಅತೀತರಾಗಿರುವರು. ಪಶ್ಚಿಮದಲ್ಲಿ ಮನುಷ್ಯ ಒಂದು ಕಾಲದಲ್ಲಿ ತನ್ನ ಪರಿಶೋಧಕ ಚೈತನ್ಯಗಳನ್ನೆಲ್ಲ ಭೌತ ವಿಶ್ವದ ರಚನೆಯನ್ನು ಅಧ್ಯಯನ ಮಾಡುವ ಮತ್ತು ಮಹಾಸಮುದ್ರಗಳ ಮತ್ತು ಖಂಡಗಳ ಹುಡುಕಾಟದಲ್ಲಿ ಭೂಪ್ರದಕ್ಷಿಣೆ ಮಾಡುತ್ತಿದ್ದ ಸಮಯದಲ್ಲಿ ಶ್ರೀಕೃಷ್ಣ ಚೈತನ್ಯರು ಪೂರ್ವದಲ್ಲಿ ಮಾನವನ ಆಧ್ಯಾತ್ಮಿಕ ಗರಿಷ್ಠ ಜ್ಞಾನದ ಅಂತರಿಕ್ಷದತ್ತ ನಿರ್ದೇಶಿಸಿದ ವೈಜ್ಞಾನಿಕ ತಿಳುವಳಿಕೆಯ ಕ್ರಾಂತಿಯೊಂದನ್ನು ಪ್ರಾರಂಭಿಸುತ್ತಿದ್ದರು ಮತ್ತು ಯೋಜಿಸುತ್ತಿದ್ದರು. ಶ್ರೀ ಚೈತನ್ಯ ಅಂತರಿಕ್ಷ ಅಲ್ಲ, ಆಂತರಿಕ ಆಂತರಿಕ ದತ್ತ ಮಾತಾಜಿ ಮೇಲೆ ಇಲ್ಲಿ ನೋಡಿ, ಕರ್ಸರ್ ತಂದಿಟ್ಟೆ. ಸರಿ ಮಾತಾಜಿ. ಆಂತರಿಕ ದತ್ತ ನಿರ್ದೇಶಿಸಿದ ವೈಜ್ಞಾನಿಕ ತಿಳುವಳಿಕೆಯ ಕ್ರಾಂತಿಯೊಂದನ್ನು ಪ್ರಾರಂಭಿಸುತ್ತಿದ್ದರು ಮತ್ತು ಯೋಜಿಸುತ್ತಿದ್ದರು. ಶ್ರೀಕೃಷ್ಣ ಚೈತನ್ಯರ ಬದುಕಿಗೆ ಮುಖ್ಯ ಐತಿಹಾಸಿಕ ಮೂಲಗಳೆಂದರೆ ಮುರಾರಿ ಗುಪ್ತಾ ಮತ್ತು
ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ದಾಖಲಿಸಿದ್ದ ಗಡಚಗಳು ದಿನಚರಿಗಳು ಶ್ರೀಕೃಷ್ಣ ಚೈತನ್ಯರ ಆತ್ಮೀಯ ಜೊತೆಗಾರರು ಮತ್ತು ವೈದ್ಯರೂ ಆಗಿದ್ದ ಮುರಾರಿ ಗುಪ್ತಾ ಪ್ರಾಪಂಚಿಕ ಸಂಬಂಧ ಕಳೆದುಕೊಂಡು ಸನ್ಯಾಸ ಸ್ವೀಕರಿಸುವ ಘಟ್ಟಕ್ಕೆ ಕೊನೆಗೊಳ್ಳುವ ಚೈತನ್ಯರ ಮೊದಲ 24 ವರ್ಷಗಳ ಬದುಕನ್ನು ಕುರಿತು ವ್ಯಾಪಕ ಟಿಪ್ಪಣಿಗಳನ್ನು ದಾಖಲಿಸುತ್ತಿದ್ದಾರೆ. ಇನ್ನೊಬ್ಬ ಆತ್ಮೀಯ ಒಡನಾಡಿ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಉಳಿದ 24 ವರ್ಷಗಳ ಘಟನಾವಳಿಗಳನ್ನು ದಾಖಲಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರೇಮ ರಾಘವ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಚೈತನ್ಯ ಚರಿತಾಮೃತ ಲೀಲೆಗಳು ಎನ್ನುವ 3 ವಿಭಾಗಗಳಲ್ಲಿ ಆದಿಲೀಲೆ, ಪ್ರಾರಂಭ ಕಾಲ, ಮಧ್ಯಲೀಲೆ ಮತ್ತು ಅಂತ್ಯಲೀಲೆ ಎಂದು ವಿಂಗಡಿಸಲ್ಪಟ್ಟಿದೆ. ಮುರಾರಿ ಗುಪ್ತಾ ಅವರ ದಿನಚರಿ ಟಿಪ್ಪಣಿಗಳು ಆದಿಲೀಲೆ ಭಾಗಕ್ಕೆ ಆಧಾರವಾಗಿವೆ ಮತ್ತು ಸ್ವರೂಪ ದಾಮೋದರರ ದಿನಚರಿ ಮಧ್ಯಲೀಲೆ ಮತ್ತು ಅಂತ್ಯಲೀಲೆಗಳ ವಿವರಗಳನ್ನು ನೀಡುತ್ತದೆ. ಆದಿಲೀಲೆಯ ಮೊದಲ 17 ಅಧ್ಯಾಯಗಳು ಇಡೀ ಕೃತಿಗೆ ಒಂದು ಪ್ರಸ್ತಾವನೆಯಾಗಿದೆ. ವೇದ ಮೂಲವನ್ನು ಸಾಕ್ಷಿಯಾಗಿಟ್ಟುಕೊಂಡು ಕೃಷ್ಣದಾಸ ಕವಿರಾಜ ಅವರು ಚೈತನ್ಯ ಮಹಾಪ್ರಭುಗಳು 5000 ವರ್ಷಗಳ ಹಿಂದೆ ಮೊದಲುಗೊಂಡ ಐಹಿಕ ಭೋಗಗಳು, ಊಟಾಟಿಕೆ ಮತ್ತು ವೈಮನಸ್ಯ ಮೊದಲಾದವುಗಳೇ ವೈಲಕ್ಷಣವಾಗಿರುವ ಸದ್ಯದ ಜೀವಮಾನವಾಗಿರುವ ಕಲಿಯುಗದಲ್ಲಿ ದೇವರ ಅವತಾರ ಎನ್ನುವುದನ್ನು ಸ್ಥಾಪಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನಿಗೆ ಸಾಮ್ಯರಾಗಿರುವವರು ಎಂದು ಈ ಲೇಖಕರು ರುಜುವಾತು ಮಾಡುತ್ತಾರೆ ಮತ್ತು ಸಾರ್ವತ್ರಿಕವಾಗಿ ಮಹಾಮಂತ್ರವನ್ನು ಪಠಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಚೈತನ್ಯರು ಈ ನೀತಿಭ್ರಷ್ಟ ಕಾಲದಲ್ಲಿ ಅಧೋಗತಿಗಳಿಗಿರುವ ಆತ್ಮಗಳಿಗೆ ದೇವರ ಪರಿಶುದ್ಧ ಪ್ರೀತಿಯನ್ನು ಧಾರಾಳವಾಗಿ ಹಂಚಲು ಅವತರಿಸಿದವರು ಎನ್ನುತ್ತಾರೆ. ಇದರೊಂದಿಗೆ 12ನೆಯ ಅಧ್ಯಾಯದ ಪ್ರಸ್ತಾವನೆಯಲ್ಲಿ ಕೃಷ್ಣದಾಸ ಕವಿರಾಜರು ಈ ಪ್ರಪಂಚದಲ್ಲಿ ಶ್ರೀ ಚೈತನ್ಯರ ಅವತಾರದ ಗೂಢ ಉದ್ದೇಶವನ್ನು ಪ್ರಕಟಿಸುತ್ತಾರೆ. ಅವರ ಸಹ ಅವತಾರಗಳನ್ನು ಮತ್ತು ಮುಖ್ಯ ಭಕ್ತರನ್ನು ಹೇಳಿ ಅವರ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾರೆ. ಆದಿಲೀಲೆಯ ಉಳಿದ ಭಾಗದಲ್ಲಿ 13ರಿಂದ 17ರವರೆಗಿನ ಅಧ್ಯಾಯಗಳಲ್ಲಿ ಕೃತಿಕಾರರು ಶ್ರೀ ಚೈತನ್ಯರ ದೈವಿಕ ಜನ್ಮವನ್ನು ಸಂಗ್ರಹವಾಗಿ ಉಲ್ಲೇಖಿಸಿ ಎಲ್ಲವನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸುವವರೆಗಿನ ಅವರ ಬದುಕನ್ನು ಹೇಳುತ್ತಾರೆ. ಈ ವಿವರಗಳಲ್ಲಿ ಅವರ ಬಾಲ್ಯದ ಪವಾಡಗಳನ್ನು, ಶಾಲಾ ದಿನಗಳನ್ನು, ಮದುವೆ ಮತ್ತು ಪ್ರಾರಂಭಿಕ ಆಧ್ಯಾತ್ಮಿಕ ಮುಖಾಬಿಲೆಗಳನ್ನು, ಜೊತೆಗೆ ಅವರ ವಿಸ್ತೃತ ಸಂಕೀರ್ತನ ಆಂದೋಲನದ ಕಾರ್ಯಕ್ರಮಗಳನ್ನು ಮತ್ತು ಆಗಿನ ಮುಸ್ಲಿಂ ಸರ್ಕಾರದ ದಬ್ಬಾಳಿಕೆಯ ವಿರುದ್ಧವಾಗಿ ಅವರ ಸಾಮಾಜಿಕ ಸತ್ಯಾಗ್ರಹಗಳನ್ನು ಬರೆದಿದ್ದಾರೆ. ಈ 3 ಲೀಲೆಗಳಲ್ಲಿ ದೊಡ್ಡದು ಎನಿಸಿರುವ ಮಧ್ಯಲೀಲೆಯಲ್ಲಿ ಚೈತನ್ಯರು ಸರ್ವ ಪರಿತ್ಯಾಗಿ ಭಿಕ್ಷುವಾಗಿ, ಗುರುವಾಗಿ, ದಾರ್ಶನಿಕರಾಗಿ, ಧಾರ್ಮಿಕ ಉಪದೇಶಕರಾಗಿ ಮತ್ತು ಯೋಗಿಯಾಗಿ ವಿಸ್ತಾರವಾಗಿ ಮತ್ತು ಉಪಯುಕ್ತವಾಗಿ ಇಡೀ ಭಾರತ ಪ್ರವಾಸ ಮಾಡಿದ ವಿವರಗಳನ್ನು ಹೇಳುತ್ತಾರೆ. ಪ್ರವಾಸದ ಈ 6 ವರ್ಷಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಉಪದೇಶಗಳನ್ನು ತಮ್ಮ ಪ್ರಮುಖ ಶಿಷ್ಯರಿಗೆ ವರ್ಗಾಯಿಸುತ್ತಾರೆ. ತಮ್ಮ ಕಾಲದ ಅನೇಕ ಸುಪ್ರಸಿದ್ಧ ದಾರ್ಶನಿಕರು ಮತ್ತು ದೇವತಾ ಶಾಸ್ತ್ರಜ್ಞರ ಶಂಕರ ಅನುಯಾಯಿಗಳು, ಬೌದ್ಧರು ಮತ್ತು ಮುಸ್ಲಿಮರು ಜತೆ ವಾದ ಮಾಡಿ ಅವರನ್ನು ಪರಿವರ್ತಿಸಿ ಅವರ ಅನೇಕ ಸಾವಿರ ಅನುಯಾಯಿಗಳನ್ನು ಮತ್ತು ಶಿಷ್ಯರನ್ನು ಬೆಳೆಯಲಾರಂಭಿಸಿದ್ದ ತಮ್ಮವರ ಅಪಾರ ಸಂಖ್ಯೆಗೆ ಸೇರಿಸಿದರು ಕೃತಿಕಾರರು. ಈ ವಿಭಾಗದಲ್ಲಿ ಒರಿಸ್ಸಾದ ಪೂರಿ ಜಗನ್ನಾಥ ಬೃಹತ್ ರಥಯಾತ್ರೆಯೊಂದರಲ್ಲಿ ನಡೆದ ಚೈತನ್ಯ ಮಹಾಪ್ರಭುಗಳ ಪವಾಡವೊಂದರ ಸ್ವಾರಸ್ಯ ವಿವರಗಳನ್ನು ಸೇರಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಜುಟೂರ್ ಓದಿ. ಹರೇ ಕೃಷ್ಣ ಮಾತಾಜಿ. ಅಂತ್ಯಲೀಲೆ ಶ್ರೀ ಚೈತನ್ಯರ ಭೌತಿಕ ಅಸ್ತಿತ್ವದ ಕೊನೆಯ 18 ವರ್ಷಗಳ ಪೂರಿ ಜಗನ್ನಾಥ ದೇವಾಲಯದ ಹತ್ತಿರ ಏಕಾಂತವಾಗಿ ಕಳೆದ ಸಮಯವನ್ನು ಕುರಿತಿದ್ದಾಗಿದೆ. ಈ ಅಂತಿಮ ವರ್ಷಗಳಲ್ಲಿ ಶ್ರೀಕೃಷ್ಣ ಚೈತನ್ಯರು ಪೂರ್ವ ಅಥವಾ ಪಶ್ಚಿಮಗಳ ಧಾರ್ಮಿಕ ಮತ್ತು ಸಾಹಿತ್ಯಿಕ ಇತಿಹಾಸ ಎಂದೆಂದೂ ಕಾಣದ ಸಾಟಿ ಇಲ್ಲದೊಂದು ಆಧ್ಯಾತ್ಮಿಕ ಪರವಶತೆಯ ಸಮಾಧಿಯ ಆಳಕ್ಕೆ
ಸರಿದು ಹೋದರು. ಆಗ ಅವರ ದೀರ್ಘಕಾಲದ ಸಂಗಾತಿಯಾಗಿದ್ದ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಪ್ರತ್ಯಕ್ಷ ಸಾಕ್ಷಿ ವಿವರಣೆಗಳಲ್ಲಿ ಗೊಳಿಸಿರುವಂತೆ ಚೈತನ್ಯರ ಸಾರೋದ್ಧರ ಮತ್ತು ಎಂದೆಂದಿಗೂ ಬೆಳೆಯುತ್ತಿದ್ದ ಧಾರ್ಮಿಕ ದಿವ್ಯಾನಂದ ಸ್ಥಿತಿ ಎಲ್ಲ ಆಧುನಿಕ ಮನಃಶಾಸ್ತ್ರಜ್ಞರ ಮತ್ತು ಅತಿಶಯವಾದಿಗಳ ತನಿಖಾತ್ಮಕ ಮತ್ತು ವಿವರಣಾತ್ಮಕ ಧಾರ್ಮಿಕ ಅನುಭವ ಸಾಮರ್ಥ್ಯಗಳನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತದೆ. ಈ ಮಹಾನ್ ಕೃತಿಕಾರರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ 1507ರಲ್ಲಿ ಜನಿಸಿದರು. ಚೈತನ್ಯ ಮಹಾಪ್ರಭುಗಳ ಅಂತರಂಗದ ಅನುಯಾಯಿಗಳಾಗಿದ್ದ ರಘುನಾಥದಾಸ ಗೋಸ್ವಾಮಿ ಅವರಿಂದ ಚೈತನ್ಯರ ಕಾರ್ಯಚಟುವಟಿಕೆಗಳನ್ನು ಕೇಳಿ ತಿಳಿದರು. ಒಬ್ಬ ಪ್ರಸಿದ್ಧ ವಿರಕ್ತ ಸಂತರಾಗಿದ್ದ ರಘುನಾಥದಾಸ ಅವರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಚಟುವಟಿಕೆಗಳನ್ನು ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿಂದ ಕೇಳಿ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಂಡು ನೆನಪಿನಲ್ಲಿ ಉಳಿಸಿಕೊಂಡಿದ್ದರು. ಆನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಸ್ವರೂಪ ದಾಮೋದರರು ಇಹಲೋಕವನ್ನು ತ್ಯಜಿಸಿದ ಮೇಲೆ ತಮ್ಮ ಸಂಪೂರ್ಣ ಶ್ರದ್ಧಾ ಭಕ್ತಿಗಳಿಗೆ ಮಾನ್ಯರಾಗಿದ್ದ ಇಬ್ಬರಿಂದ ಬೇರ್ಪಡುವಿಕೆಯ ನೋವನ್ನು ತಾಳಲಾರದೆ ರಘುನಾಥದಾಸರು ವೃಂದಾವನಕ್ಕೆ ಪ್ರಯಾಣಿಸಿದರು. ಅಲ್ಲಿ ಗೋವರ್ಧನಗಿರಿಯ ಮೇಲಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಆದರೆ ಅಲ್ಲಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಇಬ್ಬರು ಮುಖ್ಯ ಅಂತರಂಗ ಶಿಷ್ಯರಾದ ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ಸನಾತನ ಗೋಸ್ವಾಮಿ ಭೇಟಿಯಾದರು. ಅವರಿಬ್ಬರು ಆತ್ಮಹತ್ಯೆಯ ಆಲೋಚನೆಯನ್ನು ಬಿಟ್ಟು ಬಿಡುವಂತೆ ಅವರನ್ನು ಒಪ್ಪಿಸಿ ಶ್ರೀ ಚೈತನ್ಯರ ಅನಂತರದ ಬದುಕಿನ ಆಧ್ಯಾತ್ಮಿಕವಾಗಿ ಸ್ಫೂರ್ತಿ ನೀಡುವ ಘಟನಾವಳಿಗಳನ್ನು ತಮಗೆ ತಿಳಿಸುವಂತೆ ಮನವೊಲಿಸಿದರು. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಆ ಸಮಯದಲ್ಲಿ ವೃಂದಾವನದಲ್ಲಿ ವಾಸವಾಗಿದ್ದರು. ರಘುನಾಥದಾಸ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಜೀವನದ ಸವಿವರಗಳನ್ನು ಅವರಿಗೆ ಒಪ್ಪಿಸಿಕೊಟ್ಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಂಜುನಾಥ ಮಾತಾಜಿ. ರಾಮು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಆ ವೇಳೆಗೆ ಸಮಕಾಲೀನ ಮತ್ತು ಸುಮಾರು ಸಮಕಾಲೀನ ಪಂಡಿತರು ಮತ್ತು ಭಕ್ತರು ಶ್ರೀಕೃಷ್ಣ ಚೈತನ್ಯರನ್ನು ಕುರಿತು ಅನೇಕ ಜೀವನ ಚರಿತ್ರೆಗಳನ್ನು ಬರೆದಿದ್ದರು. ಇವುಗಳಲ್ಲಿ ಮುರಾರಿ ಗುಪ್ತೆ ಬರೆದ ಶ್ರೀ ಚೈತನ್ಯ ಚರಿತ, ಲೋಚನಾದಾಸ ಠಾಕೂರರು ಬರೆದ ಚೈತನ್ಯ ಮಂಗಳ ಮತ್ತು ಚೈತನ್ಯ ಭಾಗವತ ಸೇರಿದ್ದವು. ಶ್ರೀ ಚೈತನ್ಯರ ಬದುಕಿನ ಬಗ್ಗೆ ಪ್ರಮುಖ ಅಧಿಕಾರಯುಕ್ತ ವ್ಯಕ್ತಿ ಎಂದೇ ಜನಜನಿತರಾಗಿದ್ದ ವೃಂದಾವನ ದಾಸ ಠಾಕೂರ್ ಅವರು ರಚಿಸಿದ ಈ ಸಾಲಿನ ಕೊನೆಯ ಕೃತಿ ತುಂಬಾ ಗೌರವ ಪಡೆದಿತ್ತು. ಈ ಮುಖ್ಯ ಕೃತಿಯನ್ನು ರೂಪಿಸುವಾಗ ವೃಂದಾವನದಾಸರು ಇದು ಬೃಹತ್ ಗ್ರಂಥವಾಗಿ ಬಿಡಬಹುದು ಎಂದು ಭಾವಿಸಿ ಚೈತನ್ಯ ಮಹಾಪ್ರಭುಗಳ ಬದುಕಿನ ಅನೇಕ ಘಟನೆಗಳನ್ನು ವಿವರಿಸಲಿಲ್ಲ. ಮುಖ್ಯವಾಗಿ ಕೊನೆಯ ಘಟ್ಟಗಳು. ಈ ಅಂತ್ಯಲೀಲೆಗಳನ್ನು ತಿಳಿದುಕೊಳ್ಳಲು ತುಂಬಾ ಕುತೂಹಲಿಗಳಾಗಿದ್ದ ವೃಂದಾವನದ ಭಕ್ತರು ಮಹಾನ್ ಋಷಿ ಮತ್ತು ಪಂಡಿತರು ಎಂದು ತಾವು ಗೌರವಿಸುತ್ತಿದ್ದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರನ್ನು ಚೈತನ್ಯರ ಅಂತಿಮ ಬದುಕಿನ ಆಗು ಹೋಗುಗಳನ್ನು ಸವಿವರವಾಗಿ ತಿಳಿಸುವ ಪುಸ್ತಕವೊಂದನ್ನು ರಚಿಸಲು ಪ್ರಾರ್ಥಿಸಿದರು. ಈ ಪ್ರಾರ್ಥನೆಯಂತೆ ಮತ್ತು ವೃಂದಾವನದ ದೈವ ಮದನ ಮೋಹನನ ಅನುಮತಿ ಮತ್ತು ಆಶೀರ್ವಾದದೊಂದಿಗೆ ಕೃಷ್ಣದಾಸರು ಶ್ರೀ ಚೈತನ್ಯ ಚರಿತಾಮೃತ ರಚಿಸಲು ಪ್ರಾರಂಭಿಸಿದರು. ಈ ಕೃತಿ ತನ್ನ ಸಾಹಿತ್ಯವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಯ ಫಲವಾಗಿ ಇಂದು ಶ್ರೀ ಚೈತನ್ಯ ಮಹಾಪ್ರಭು ಅವರ ಬದುಕು ಮತ್ತು ಅಗಾಧ ಪರಿಜ್ಞಾನದ ತತ್ವಗಳ ಬಗ್ಗೆ ಒಂದು ಪ್ರಮುಖ ಕೃತಿ ಎಂದು ವಿಶ್ವದಾದ್ಯಂತ ಗೌರವ ಪಡೆದುಕೊಂಡು ಕೇಳ್ತದಾ ಮಾತಾಜಿ? ಕೇಳಿಸ್ತಿಲ್ಲ ಮಾತಾಜಿ. ಮಾತಾಜಿ ಕೇಳಿಸುದಿಲ್ಲ. ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯಿಂದ ಕೇಳಿಸ್ಲಿಲ್ಲ ನಮ್ಗೆ. ನೆಟ್ವರ್ಕ್ ಇಲ್ಲವಾ ಅಂತ. ರಾಮು ಪ್ರಭುಜಿ ಓದಿ. ಹರೇ ಕೃಷ್ಣ.
ರಾಮು ಪಟ್ಕೂರೆ ಓದಿ. ಪ್ರಭುಜಿ ಇಲ್ಲವಾ? ಸಾರಿ ಮಾತಾಜಿ, ನೆಟ್ವರ್ಕ್ ಔಟ್ ಆಯ್ತು ಮಾತಾಜಿ ಇದಕ್ಕಿದ್ದಂಗೆ. ಓಕೆ. ಓದ್ಲಾ ಮಾತಾಜಿ? ರತ್ನ ಮಾತಾಜಿ ಓದಿ, ಅವರಿಗೆ ಸಹ ನೆಟ್ವರ್ಕ್ ಇರುವುದಿಲ್ಲವ ಅಂತ. ಓದ್ಲಾ ಮಾತಾಜಿ? ಓದ್ಲಾ ಮಾತಾಜಿ? ಓದಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಓದ್ಲಾ ಮಾತಾಜಿ? ಓದಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಈ ಕೃತಿಯ ರಚನೆಯನ್ನು ಆರೋಗ್ಯ ಕುಸಿಯುತ್ತಿದ್ದ ತಮ್ಮ ವೃದ್ಧಾಪ್ಯದ ವಯಸ್ಸಿನಲ್ಲೇ ಪ್ರಾರಂಭಿಸಿದರು. ಈ ಬಗ್ಗೆ ಅವರೇ ಹೀಗೆ ಹೇಳಿಕೊಂಡಿದ್ದಾರೆ. ಈಗ ನಾನು ತುಂಬಾ ವಯಸ್ಸಾದವನಾಗಿದ್ದೇನೆ ಮತ್ತು ಅಸಕ್ತತೆಯಿಂದ ಕಂಗೆಟ್ಟಿದ್ದೇನೆ. ಬರೆಯುವಾಗ ನನ್ನ ಕೈಗಳು ನಡುಗುತ್ತವೆ. ಯಾವುದನ್ನು ಜ್ಞಾಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸರಿಯಾಗಿ ನೋಡುವುದು ಕೇಳುವುದು ನನ್ನಿಂದಾಗುತ್ತಿಲ್ಲ. ಆದರೂ ಬರೆಯುತ್ತಿದ್ದೇನೆ. ಇದೊಂದು ಅದ್ಭುತ ಆಶ್ಚರ್ಯ. ಮಧ್ಯ ಯುಗದ ಭಾರತದ ಸಂದರ್ಭದಲ್ಲಿ ಅಂಥ ರತ್ನವೊಂದನ್ನು ಪ್ರಾರಂಭಿಸಿ ಮುಗಿಸಿದರು ಎನ್ನುವುದು ಖಂಡಿತವಾಗಲೂ ಸಾಹಿತ್ಯ ಇತಿಹಾಸದ ಅತಿಶಯಗಳಲ್ಲಿ ಒಂದೆನಿಸುತ್ತದೆ. ಮೇಲೆ ತಿಳಿಸಿದಂತೆ ಇತರ ಇಂಗ್ಲಿಷ್ ಅನುವಾದ ಮತ್ತು ವ್ಯಾಕರಣ, ಧರ್ಮ ಮತ್ತು ಅಧ್ಯಾತ್ಮ ಆಲೋಚನೆಗಳ ಬಗ್ಗೆ ವಿಶ್ವದ ಅತಿ ಗೌರವಾನ್ವಿತ ಗುರುಗಳೆನಿಸಿರುವ ಶ್ರೀಮತ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಕೊಡುಗೆ. ಶ್ರೀಲ ಪ್ರಭುಪಾದರ ವ್ಯಾಕರಣಗಳು 2 ಬಂಗಾಳಿ ವ್ಯಾಕರಣಗಳ ಮೇಲೆ ಆಧಾರಿತವಾಗಿದೆ. ಒಂದು ಶ್ರೀ ಚೈತನ್ಯ ಚರಿತಾಮೃತ ಓದಲು ಇಡೀ ಪ್ರಪಂಚದ ಜನ ಬಂಗಾಳಿ ಭಾಷೆಯನ್ನು ಕಲಿಯಬೇಕಾಗಿದ್ದ ಕಾಲವೊಂದು ಬರುತ್ತದೆ ಎಂದು ಭವಿಷ್ಯ ನುಡಿದ ಶ್ರೀಲ ಪ್ರಭುಪಾದರ ಗುರುಗಳಾದ ಒಬ್ಬ ಶ್ರೇಷ್ಠ ವೇದ ಪಂಡಿತರು, ಗುರುಗಳು ಮತ್ತು ಸಂತರು ಆದ ಶ್ರೀಲ ಭಕ್ತಿ ವೇದಾಂತ ಸರಸ್ವತಿ ಗೋಸ್ವಾಮಿ ಅವರು ಮತ್ತು ಇನ್ನೊಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಆಧುನಿಕ ಸಂದರ್ಭಕ್ಕೆ ಪರಿಚಯಿಸಿ ಪ್ರಚಾರ ಮಾಡಲು ಪ್ರಾರಂಭಿಸಿದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆಯವರಾದ ಶ್ರೀಲ ಭಕ್ತಿ ವಿನೋದ ಠಾಗೂರ್ ಅವರ ವ್ಯಾಕರಣ. ಶ್ರೀಲ ಪ್ರಭುಪಾದ ಅವರು ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಪರಂಪರೆಯಲ್ಲಿ ಬಂದವರು ಮತ್ತು ಶ್ರೀ ಕೃಷ್ಣ ಚೈತನ್ಯರ ಅನುಯಾಯಿಗಳ ಪ್ರಮುಖ ಕೃತಿಗಳನ್ನು ವ್ಯವಸ್ಥಿತವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಿಸಲು ಪ್ರಾರಂಭಿಸಿದ ಮೊದಲ ಪಂಡಿತರು. ಇವರ ಪರಿಪೂರ್ಣ ಬಂಗಾಳಿ ಮತ್ತು ಸಂಸ್ಕೃತ ಭಾಷಾ ಪಾಂಡಿತ್ಯ ಮತ್ತು ಶ್ರೀ ಕೃಷ್ಣ ಚೈತನ್ಯರ ಉಪದೇಶಾಮೃತದ ನಿಕಟ ಪಾಂಡಿತ್ಯ ಮತ್ತು ಶ್ರೀ ಕೃಷ್ಣ ಚೈತನ್ಯರ ಉಪದೇಶಾಮೃತದ ನಿಕಟ ಪರಿಚಯ ಎಲ್ಲವೂ ಸರಿಯಾದ ಸಂಯೋಜನೆಗಳಿಗಾಗಿ ಈ ಬಹು ಮುಖ್ಯ ಉತ್ಕೃಷ್ಟ ಕೃತಿಯನ್ನು ಇಂಗ್ಲಿಷ್ ಭಾಷಾ ಪ್ರಪಂಚಕ್ಕೆ ಸಮರ್ಪಿಸಲು ಇವರಿಗೆ ಎಲ್ಲಾ ಅಂಗೀಕಾರವನ್ನು ನೀಡಿವೆ. ಅತಿ ಕ್ಲಿಷ್ಟ ಆಧ್ಯಾತ್ಮ ಚಿಂತನೆಯನ್ನು ಇವರು ಅತಿ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸುವುದರಿಂದ ಭಾರತೀಯ ಧಾರ್ಮಿಕ ಪರಂಪರೆಯ ಪರಿಚಯವಿಲ್ಲದ ಓದುಗರಿಗೂ ಸುಲಭವಾಗಿ ಈ ಗಾಢ ಚಿಂತನೆಯ ಮತ್ತು ಚಿರಸ್ಥಾಯಿಯಾದ ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಮೆಚ್ಚುಗೆಗೊಳ್ಳಲು ಸಾಧ್ಯವಾಗುತ್ತದೆ. ಸಮಕಾಲೀನ ಮಾನವ ಬದುಕಿನ ಭೌತಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಂಗಗಳಿಗೆ ಬಹುಮುಖ್ಯ ಕೊಡುಗೆಯಾಗಿ ಇಡೀ ಕೃತಿ ಶ್ರೇಣಿ ವ್ಯಾಕರಣದೊಂದಿಗೆ ಬೇಕಾದಷ್ಟು ಚಿತ್ರಗಳೊಂದಿಗೆ 9 ಸಂಪುಟಗಳ ಭಕ್ತಿ ವೇದಾಂತ ಬುಕ್ ಟ್ರಸ್ಟಿಗೆ ಸಮರ್ಪಿಸಿಕೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮುನ್ನುಡಿ. ಇಲ್ಲಿ ಶ್ರೀಲಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ರಚಿಸಿರುವ ಶ್ರೀ ಚೈತನ್ಯ ಚರಿತಾಮೃತ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭು ಅವರ ಜೀವನ ಮತ್ತು ಬೋಧನೆಗಳನ್ನು ಕಾಣಿಸುವ ಒಂದು ಪ್ರಮುಖ ಕೃತಿ ಇದು. ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳಿಗೆ ಹಿಂದೆ ಭಾರತದಲ್ಲಿ ಪ್ರಾರಂಭವಾದ ಒಂದು ಮಹತ್ವದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಒಂದು ಮೊದಲಿಗರು ಇವರು ಚೈತನ್ಯ ಮಹಾಪ್ರಭುಗಳು. ಇದು ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೆಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳ ಮುಂದಿನ ಆಗು ಹೋಗುಗಳ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿಯೂ ಪ್ರಭಾವ ಇದು ಬೀರಿದೆ. ಶ್ರೀಕೃಷ್ಣ ಚೈತನ್ಯರ ಪ್ರಭಾವ ಈ ಮಟ್ಟಕ್ಕೆ ವ್ಯಾಪಿಸಲು ಈ ಕೃತಿಯ ಅನುವಾದಕರು, ವ್ಯಾಖ್ಯಾನಕಾರರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಇಸ್ಕಾನ್ ಸ್ಥಾಪಕರು ಮತ್ತು ಆಚಾರ್ಯರು ಆದ ಶ್ರೀಮದ್
ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರವರ ಅಪಾರ ಪ್ರಯತ್ನಗಳೇ ಇದಕ್ಕೆಲ್ಲನೂ ಮುಖ್ಯ ಕಾರಣ ಅಂತೆ. ಚೈತನ್ಯ ಮಹಾಪ್ರಭು ಅವರು ಹೀಗೆ ದೊಡ್ಡ ಐತಿಹಾಸಿಕ ಮಹತ್ವದ ಆಗಿದ್ರು. ಈಗಿದ್ದರೂ ಇತಿಹಾಸವನ್ನು ವಿಶ್ಲೇಷಣೆ ಮಾಡುವ ನಮ್ಮ ಸಾಂಪ್ರದಾಯಿಕ ರೀತಿಗಳು ವ್ಯಕ್ತಿಯನ್ನು ಆತನ ಕಾಲದ ಒಂದು ವಸ್ತುವಿನಂತೆ ನೋಡೋದು ಇಲ್ಲಿ ಸೋಲುತ್ತದೆ. ಏಕೆಂದರೆ ಶ್ರೀಕೃಷ್ಣ ಚೈತನ್ಯರು ಚಾರಿತ್ರಿಕ ಚೌಕಟ್ಟಿನ ನಿಯಮಿತ ವ್ಯಾಪ್ತಿಯಿಂದ ಅತೀತವಾಗಿ ಇರುವವರು. ಪಶ್ಚಿಮದಲ್ಲಿ ಮನುಷ್ಯ ಒಂದು ಕಾಲದಲ್ಲಿ ತನ್ನ ಪರಿಶೋಧಕ ಚೈತನ್ಯಗಳನ್ನೆಲ್ಲ ಭೌತ ವಿಶ್ವದ ರಚನೆಯನ್ನು ಅಧ್ಯಯನ ಮಾಡುವ ಮತ್ತು ಮಹಾಸಮುದ್ರಗಳ ಮತ್ತು ಖಂಡಗಳ ಹುಡುಕಾಟದಲ್ಲಿ ಭೂ ಪ್ರದಕ್ಷಿಣೆ ಮಾಡುತ್ತಿದ್ದ ಸಮಯದಲ್ಲಿ ಶ್ರೀಕೃಷ್ಣ ಚೈತನ್ಯರು ಪೂರ್ವದಲ್ಲಿ ಮಾನವನ ಆಧ್ಯಾತ್ಮಿಕ ಗರಿಷ್ಠ ಜ್ಞಾನದ ಆಂತರಿಕ ದತ್ತ ನಿರ್ದೇಶಿಸಿದ ವೈಜ್ಞಾನಿಕ ತಿಳುವಳಿಕೆಯ ಕ್ರಾಂತಿಯೊಂದನ್ನು ಪ್ರಾರಂಭಿಸುತ್ತಿದ್ದರು ಮತ್ತು ಯೋಜಿಸುತ್ತಾ ಇದ್ದರು. ಶ್ರೀಕೃಷ್ಣ ಚೈತನ್ಯರ ಬದುಕಿಗೆ ಮುಖ್ಯ ಐತಿಹಾಸಿಕ ಮೂಲ ಯಾವುದು ಅಂತಂದ್ರೆ ಮುರಾರಿ ಗುಪ್ತ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ದಾಖಲಿಸಿದ್ದ ಕಡಚಗಳು ಅಂದ್ರೆ ದಿನಚರಿಗಳು. ಶ್ರೀಕೃಷ್ಣ ಚೈತನ್ಯರ ಆತ್ಮೀಯ ಜೊತೆಗಾರರು ಮತ್ತು ವೈದ್ಯರೂ ಆಗಿದ್ದ ಮುರಾರಿ ಗುಪ್ತ ಪ್ರಾಪಂಚಿಕ ಸಂಬಂಧ ಕಳೆದುಕೊಂಡ ಸನ್ಯಾಸ ಸ್ವೀಕರಿಸುವ ಘಟ್ಟಕ್ಕೆ ಕೊನೆಗೊಳ್ಳುವ. ಚೈತನ್ಯರ ಮೊದಲ 24 ವರ್ಷಗಳ ಬದುಕಿನ ಕುರಿತು ವ್ಯಾಪಕ ಟಿಪ್ಪಣಿಗಳನ್ನು ಇಲ್ಲಿ ದಾಖಲಿಸಿಟ್ಟಿದ್ದಾರೆ. ಇನ್ನೊಬ್ಬ ಆತ್ಮೀಯ ಒಡನಾಡಿ ಸ್ವರೂಪ್ ದಾಮೋದರ್ ಅಂತ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಉಳಿದ 24 ವರ್ಷಗಳ ಘಟನಾವಳಿಗಳನ್ನ ದಾಖಲಿಸಿಟ್ಟಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತ ಲೀಲೆಗಳು ಎನ್ನುವ 3 ವಿಭಾಗಗಳಲ್ಲಿ, ಅದು ಆದಿಲೀಲೆ ಪ್ರಾರಂಭ ಕಾಲದ್ದು, ಮತ್ತೆ ಮಧ್ಯಲೀಲೆ ಮತ್ತು ಅಂತ್ಯಲೀಲೆ ಎಂದು ವಿಂಗಡಿಸಲ್ಪಟ್ಟಿದೆ. ಮುರಾರಿ ಗುಪ್ತ ಅವರ ದಿನಚರಿ ಟಿಪ್ಪಣಿಗಳು ಆದಿಲೀಲೆ ಭಾಗಕ್ಕೆ ಆಧಾರವಾಗಿದೆಯಂತೆ, ಮತ್ತು ಸ್ವರೂಪ್ ದಾಮೋದರ ಅವರ ಒಂದು ದಿನಚರಿ ಮಧ್ಯಲೀಲೆ ಅವರ ಒಂದು ಮತ್ತು ಅಂತ್ಯಲೀಲೆಗಳ ವಿವರಗಳನ್ನ ಅಲ್ಲಿ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೈರಿಯನ್ನು ತಕೊಂಡು ಇವರು ಬರೆದಿರುವಂತದ್ದು ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಇದ್ದಾರಲ್ಲ, ಅವರಿಗೆ ಬರೀಲಿಕ್ಕೆ ಇವರ ಡೈರಿಗಳು ಸಹಾಯ ಮಾಡಿದೆ. ಅದನ್ನು ನೋಡ್ಕೊಂಡು ಅವರೆಲ್ಲ ಈ ಚೈತನ್ಯ ಚರಿತಾಮೃತ ಬರೆದಿರ್ತಾರೆ. ಮುಂದೆ ಓದಿ ಮತ್ತೆ. ಥ್ಯಾಂಕ್ ಯು ಮಾತಾಜಿ. ಆದಿಲೀಲೆಯ ಮೊದಲ 17 ಅಧ್ಯಾಯಗಳು ಇಡೀ ಕೃತಿಗೆ ಒಂದು ಪ್ರಸ್ತಾವನೆ ಆಗಿದೆಯಂತೆ. 17 ಅಧ್ಯಾಯ ವೇದ ಮೂಲವನ್ನು ಸಾಕ್ಷಿಯಾಗಿಟ್ಟುಕೊಂಡು ಕೃಷ್ಣದಾಸ್ ಕವಿರಾಜ್ ಅವರು ಚೈತನ್ಯ ಮಹಾಪ್ರಭುಗಳು 5000 ವರ್ಷಗಳ ಹಿಂದೆ ಮೊದಲುಗೊಂಡ ಐಹಿಕ ಭೋಗಗಳು, ಬೂಟಾಟಿಕೆ ಮತ್ತು ವೈಮನಸ್ಯ ಮೊದಲಾದವುಗಳೇ ವೈಲಕ್ಷಣವಾಗಿರುವ ಸದ್ಯದ ಜೀವಮಾನವಾಗಿರುವ ಕಲಿಯುಗದಲ್ಲಿ ದೇವರ ಅವತಾರ ಎನ್ನುವುದನ್ನು ಸ್ಥಾಪಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನಿಗೆ ಸಾಮ್ಯರಾಗಿರುವವರು ಎಂದು ಈ ಲೇಖಕರು ರುಜುವಾತು ಮಾಡ್ತಾ ಇದ್ದಾರೆ. ಮತ್ತು ಸಾರ್ವತ್ರಿಕವಾಗಿ ಮಹಾಮಂತ್ರವನ್ನು ಪಠಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಚೈತನ್ಯರು ಈ ನೀತಿ ಭ್ರಷ್ಟ ಕಾಲದಲ್ಲಿ ಅಂದರೆ ಕಲಿಯುಗದಲ್ಲಿ ಅಧೋಗತಿಗೆ ಇಳಿದಿರುವ ಆತ್ಮಗಳಿಗೆ ದೇವರು ಪರಿಶುದ್ಧ ಪ್ರೀತಿಯನ್ನು ಧಾರಾಳವಾಗಿ ಹಂಚಲು ಅವರು ಇಳಿದು ಬಿಟ್ಟರು ಅಂತಾನು ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಅದಕ್ಕೆ ಬಂದಿದ್ದು ಅಂತ. ಇದರೊಂದಿಗೆ 12ನೇ ಅಧ್ಯಾಯದ ಪ್ರಸ್ತಾವನೆಯಲ್ಲೂ ಕೃಷ್ಣದಾಸ್ ಕವಿರಾಜರು ಈ ಪ್ರಪಂಚದಲ್ಲಿ ಶ್ರೀ ಚೈತನ್ಯರ ಅವತಾರದ ಗೂಢ ಉದ್ದೇಶವನ್ನು ಪ್ರಕಟಿಸುತ್ತಾರೆ. ಅವರು ಸಹ ಅವತಾರಗಳನ್ನು ಮತ್ತು ಮುಖ್ಯ ಭಕ್ತರನ್ನು ಹೇಳಿ ಅವರ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಆದಿಲೀಲೆಯ ಉಳಿದ ಭಾಗದಲ್ಲಿ 13ರಿಂದ 17ರವರೆಗಿನ ಅಧ್ಯಾಯಗಳಲ್ಲಿ ಕೃತಿಕಾರರ ಶ್ರೀ ಚೈತನ್ಯರ ದೈವಿಕ ಜನ್ಮವನ್ನು ಸಂಗ್ರಹವಾಗಿ ಉಲ್ಲೇಖಿಸಿ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿ ಸ್ವೀಕರಿಸುವವರೆಗಿನ ಅವರ ಬದುಕನ್ನು ಹೇಳ್ತಾರೆ. ಈ ವಿವರಗಳಲ್ಲಿ ಅವರ ಬಾಲ್ಯದ ಪವಾಡಗಳನ್ನು, ಶಾಲಾ ದಿನಗಳನ್ನು, ಮದುವೆ ಮತ್ತು ಪ್ರಾರಂಭಿಕ ಆಧ್ಯಾತ್ಮಿಕ ಮುಖಾಬಿಲೆಗಳನ್ನು, ಜೊತೆಗೆ ಅವರ ವಿಸ್ಮೃತ ಸಂಕೀರ್ತನ ಆಂದೋಲನದ ಕಾರ್ಯಕ್ರಮಗಳನ್ನು ಮತ್ತು ಆಗಿನ ಮುಸ್ಲಿಂ ಸರ್ಕಾರದ ದಬ್ಬಾಳಿಕೆಯ ವಿರುದ್ಧವಾಗಿ ಅವರ ಸಾಮಾಜಿಕ ಸತ್ಯಾಗ್ರಹಗಳನ್ನು ಬರೆದಿದ್ದಾರೆ. ಈ 3 ಲೀಲೆಗಳಲ್ಲಿ ದೊಡ್ಡದು ಎನಿಸಿರುವ ಮಧ್ಯ ಲೀಲೆಯಲ್ಲಿ ಚೈತನ್ಯರು ಸರ್ವಪರಿತ್ಯಾಗಿ ಭಿಕ್ಷುವಾಗಿ, ಗುರುವಾಗಿ, ದಾರ್ಶನಿಕರಾಗಿ, ಧಾರ್ಮಿಕ ಉಪದೇಶಕರಾಗಿ ಮತ್ತು ಯೋಗಿಯಾಗಿ ವಿಸ್ತಾರವಾಗಿ ಮತ್ತು ಉಪಯುಕ್ತವಾಗಿ ಇಡೀ ಭಾರತ ಪ್ರವಾಸ ಮಾಡಿದ ವಿವರಗಳನ್ನು ಹೇಳ್ತಾರೆ. ಪ್ರವಾಸದ ಈ 6 ವರ್ಷಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಉಪದೇಶಗಳನ್ನು ತಮ್ಮ ಪ್ರಮುಖ ಶಿಷ್ಯರಿಗೆ ವರ್ಗಾಯಿಸ್ತಾರೆ.
ತಮ್ಮ ಕಾಲದ ಅನೇಕ ಸುಪ್ರಸಿದ್ಧ ದಾರ್ಶನಿಕರು ಮತ್ತು ದೇವತಾ ಶಾಸ್ತ್ರಜ್ಞರ ಶಂಕರ ಅನುಯಾಯಿಗಳು ಬೌದ್ಧರು ಮತ್ತು ಮುಸ್ಲಿಮರು ಜೊತೆ ವಾದ ಮಾಡಿ ಅವರನ್ನು ಪರಿವರ್ತಿಸಿ ಅವರನ್ನು ಅವರ ಅನೇಕ ಸಾವಿರಾರು ಅನುಯಾಯಿಗಳನ್ನು ಮತ್ತು ಶಿಷ್ಯರನ್ನು ಬೆಳೆಯಲಾರಂಭಿಸಿದ್ದ ತಮ್ಮವರ ಅಪಾರ ಸಂಖ್ಯೆಗೆ ಸೇರಿಸಿದರು. ಕೃತಿಕಾರರು ಈ ಭಾಗದಲ್ಲಿ ಒರಿಸ್ಸಾದ ಪುರಿ ಜಗನ್ನಾಥನ ಬೃಹತ್ ರಥ ಯಾತ್ರೆಯೊಂದರಲ್ಲಿ ನಡೆದ ಚೈತನ್ಯ ಮಹಾಪ್ರಭುಗಳ ಪ್ರವಾಡವೊಂದರ ಸ್ವಾರಸ್ಯ ವಿವರಗಳನ್ನು ಅಲ್ಲಿ ಸೇರಿಸಿದಾರಂತೆ. ಅಂತ್ಯಲೀಲೆ. ಇಲ್ಲಿ ಶ್ರೀ ಚೈತನ್ಯರ ಭೌತಿಕ ಅಸ್ತಿತ್ವದ ಕೊನೆಯ 18 ವರ್ಷಗಳ ಪುರಿ ಜಗನ್ನಾಥ್ ದೇವಾಲಯದ ಹತ್ತಿರ ಏಕಾಂತವಾಗಿ ಕಳೆದ ಸಮಯವನ್ನು ಕುರಿತಿದ್ದಾಗಿದೆ. ಈ ಅಂತಿಮ ವರ್ಷಗಳಲ್ಲಿ ಶ್ರೀಕೃಷ್ಣ ಚೈತನ್ಯರು ಪೂರ್ವ ಅಥವಾ ಪಶ್ಚಿಮಗಳ ಧಾರ್ಮಿಕ ಮತ್ತು ಸಾಹಿತ್ಯಿಕ ಇತಿಹಾಸ ಎಂದೆಂದು ಕಾಣದ ಸಾಟಿ ಇಲ್ಲದೊಂದು ಆಧ್ಯಾತ್ಮಿಕ ಪರವಶತೆಯ ಸಮಾಧಿಯ ಆಳಕ್ಕೆ ಸರಿದು ಹೋದರು. ಆಗ ಅವರ ಯಾವಾಗಲಿನ ಸಂಗಾತಿಯಾಗಿದ್ದ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಪ್ರತ್ಯಕ್ಷ ಸಾಕ್ಷಿ ವಿವರಣೆಗಳಲ್ಲಿ ಸುಸ್ಪಷ್ಟಗೊಳಿಸಿರುವಂತೆ ಚೈತನ್ಯರ ಸಾರೋದ್ಧಾರ ಮತ್ತು ಎಂದೆಂದಿಗೂ ಬೆಳೆಯುತ್ತಿದ್ದ ಧಾರ್ಮಿಕ ದಿವ್ಯಾನಂದ ಸ್ಥಿತಿ ಎಲ್ಲ ಆಧುನಿಕ ಮನಃಶಾಸ್ತ್ರಗಳ ಮತ್ತು ಅತಿಶಯವಾದಿಗಳ ತನಿಖಾತ್ಮಕ ಮತ್ತು ವಿವರಣಾತ್ಮಕ ಧಾರ್ಮಿಕ ಅನುಭವ ಸಾಮರ್ಥ್ಯಗಳನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತದೆ. ಈ ಮಹಾನ್ ಕೃತಿಯ ಕೃತಿಕಾರರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ 1507ರಲ್ಲಿ ಜನಿಸಿದ್ರಂತೆ. ಇವರು ಚೈತನ್ಯ ಮಹಾಪ್ರಭುಗಳ ಅಂತರಂಗದ ಅನುಯಾಯಿಗಳಾದ ರಘುನಾಥ್ ದಾಸ ಗೋಸ್ವಾಮಿ ಅವರಿಂದ ಚೈತನ್ಯರ ಕಾರ್ಯ ಚಟುವಟಿಕೆಗಳನ್ನು ಕೇಳಿ ತಿಳಿದರು. ಒಬ್ಬ ಪ್ರಸಿದ್ಧ ವಿರಕ್ತ ಸಂತರಾಗಿದ್ದ ರಘುನಾಥ್ ದಾಸ ಅವರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಚಟುವಟಿಕೆಗಳನ್ನು ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರಿಂದ ಕೇಳಿ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಂಡು ನೆನಪಿನಲ್ಲಿ ಉಳಿಸ್ಕೊಂಡಿದ್ರು. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಸ್ವರೂಪ್ ದಾಮೋದರರು ಇಹಲೋಕವನ್ನು ತ್ಯಜಿಸಿದ ಮೇಲೆ ತಮ್ಮ ಸಂಪೂರ್ಣ ಶ್ರದ್ಧಾ ಒಂದ್ ಸೆಕೆಂಡ್ ಮಾತಾಜಿ, ಒಂದ್ ಸೆಕೆಂಡ್, ಯಾವ್ದೋ ಫೋನ್ ಬರ್ತಾ ಇದೆ ಮಾತಾಜಿ, ಇಂಪಾರ್ಟೆಂಟ್. ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ಹೇಳಿ, ಇಷ್ಟ ತನಕ ಅವ್ರು ಫೋನ್ ಅಟೆಂಡ್ ಆಗೋದು. ಅಲ್ಲಿ ಕವಿರಾಜ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಅವತಾರ ಅನ್ನೋದು ಹೇಗೆ ಅಂದ್ರೆ ವೇದಗಳ ಮೂಲಗಳಿಂದ ಅವರು ಕಂಡು ಹಿಡಿತಾರೆ. ಆ ವೇದಗಳ ಮೂಲಗಳಿಂದೆಲ್ಲ ಓದ್ಕೊಂಡು ಅದನ್ನೆಲ್ಲ ತಿಳ್ಕೊಂಡು ಅವರು ಅವತಾರ ಅಂತ ಇಲ್ಲಿ ಅವರು ಕೊಡುವಂತ. ಮತ್ತೆ ಅವರು ಯಾವುದಕ್ಕೆ ಬಂದಿದ್ದಾರೆ ಅವತರಿಸಿ, ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನು ಕೂಡ ಅವರು ಅಲ್ಲಿ ತಿಳ್ಕೊಳ್ತಾರೆ, ಹಿಂದೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಪುನಃ ಇವರು ಸ್ವರೂಪ ದಾಮೋದರ್ ಅವರ ಜೊತೆನೇ ಇರೋದ್ರಿಂದ ಎಲ್ಲ ವಿಷಯ ಅವರು ರಘುನಾಥ ದಾಸರಿಗೆ ಹೇಳ್ತಾರೆ. ಆ ರಘುನಾಥ ದಾಸರು ಇನ್ನೆಲ್ಲ ಇವರಿಗೆ ಹೇಳುವಂತದ್ದು. ಯಾರು? ನಮ್ಮ ರೂಪ ಗೋಸ್ವಾಮಿ ಮತ್ತೆ ಇನ್ನೊಬ್ರವರು ಸನಾತನ ಗೋಸ್ವಾಮಿ ಅವರಿಗೆಲ್ಲ ಹೇಳ್ತಾರೆ. ಅವರು ಅದನ್ನೆಲ್ಲ ಬರೆದಿಟ್ಟಿರ್ತಾರೆ. ಅದೆಲ್ಲ ಇವರಿಗೆ ಸಿಗ್ತದೆ, ಕವಿರಾಜ ಗೋಸ್ವಾಮಿ ಅವರಿಗೆ. ಅದನ್ನ ತಕೊಂಡೆಲ್ಲ ಅವರು ಬರೆಯುವಂತದ್ದು ಮುಂದೆ ಬರ್ತದೆ. ಈಗ ಹೇಳ್ತಾರೆ ಮಾತಾಜಿ. ಕವಿದಾಸ ಗೋಸ್ವಾಮಿ ಅದು ಅವರು ಮಾತಾಜಿ ಒಂದನೇದ ಎರಡನೇದ ಲಾಸ್ಟ್ನೇದ ಮಾತಾಜಿ ಬರ್ತಿದ್ದು? ಅವ್ರೆಲ್ಲವನ್ನೂ ಬರೀತಾರಲ್ಲ. ಕೃಷ್ಣದಾಸ, ಕವಿರಾಜ ಗೋಸ್ವಾಮಿ 3 ಬರೀತಾರ ಮಾತಾಜಿ ಅವರೇ. ಡೈರಿ ತಕೊಂಡು ಯಾರ್ಯಾರು ಹೇಳಿರ್ತಾರಲ್ಲ ಅದನ್ನೆಲ್ಲ, ಮುರಾರಿ ಗುಪ್ತಾ ಮತ್ತೆ ಅವ್ರ ಸ್ವರೂಪ ದಾಮೋದರು ಇವರೆಲ್ಲ ಹೇಳಿರುವಂತದನ್ನೆಲ್ಲ ಡೈರಿಯಲ್ಲೆಲ್ಲ ಸಿಗ್ತದ ನೋಡಿ. ಅದನ್ನೆಲ್ಲ ಅವ್ರು ತಕೊಳ್ತಾರೆ. ಮತ್ತೆ ಈ ರಘುನಾಥ ದಾಸರು ಅವರು ಕೂಡ ಈ ಸ್ವರೂಪ ದಾಮೋದರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡಿರ್ತಾರೆ. ಅವರು ಕೂಡ ಇವರು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋದಾಗ ಇವ್ರು ನೋಡಿ ತಡಿತಾರೆ. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅಣ್ಣ ತಮ್ಮ ಅವ್ರು ತಡೆದು ಅವ್ರ ಹತ್ರ ಎಲ್ಲ ಬರ್ಕೊಳ್ತಾರೆ. ಅವ್ರು ಅದನ್ನೆಲ್ಲ ತಕೊಂಡು ಇವ್ರು ಮತ್ತೆ ಅದನ್ನು ಕಂಪ್ಲೀಟ್ ಮಾಡುವಂತಹದ್ದು ಮುಂದೆ ಹೇಳ್ತಾರೆ. ಈಗ ಮಾತಾಜಿ ಕೃಷ್ಣ ಮಾತಾಜಿ, ಟೈಮ್ ಆಯ್ತು. ಇನ್ನು ನಾಳೆಗೆ ಇದನ್ನು ಉಳಿದದನ್ನು ವಿವರಿಸಿ ಮಾತಾಜಿ. ಈ ಪ್ಯಾರ ಒಂದು ಹೇಳ್ಬಿಡ್ತೀನಿ ಮಾತಾಜಿ. ಈ ಪ್ಯಾರ ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಲ್ಲ, ಎಲ್ಲರಿಗೆ ತೊಂದ್ರೆ ಇಲ್ಲಲ್ಲ? ಹೇಳಿ ಮಾತಾಜಿ. ಇಲ್ಲ, ತೊಂದ್ರೆ ಇಲ್ಲ, ಹೇಳಿ ಮಾತಾಜಿ.
ಹೇಳ್ಬಿಡ್ಲಾ? ಸರಿ. ಅವರನ್ನ ಕೇಳಿ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಂಡು ನೆನಪಿನಲ್ಲಿ ಉಳಿಸ್ಕೊಂಡಿದ್ರು ಸ್ವರೂಪ ಇದು ದಾಮೋದರ ಗೋಸ್ವಾಮಿಯಿಂದ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಸ್ವರೂಪ ದಾಮೋದರರು ಇಹಲೋಕವನ್ನು ತ್ಯಜಿಸಿದ ಮೇಲೆ ತಮ್ಮ ಸಂಪೂರ್ಣ ಶ್ರದ್ಧಾಭಕ್ತಿಗಳಿಗೆ ಮಾನ್ಯರಾಗಿದ್ದ ಇಬ್ಬರಿಂದ ಬೇರ್ಪಡಿಕೆಯ ನೋವನ್ನು ತಾಳಲಾರದೆ ಅವರು ರಘುನಾಥ್ ದಾಸರೇನು ಮಾಡ್ತಾರೆ, ವೃಂದಾವನಕ್ಕೆ ಪಯಣಿಸಿದ್ರು. ಅಲ್ಲಿ ಗೋವರ್ಧನ ಗಿರಿಯ ಮೇಲಿನಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅವರ ಒಂದು ಉದ್ದೇಶವಾಗಿತ್ತಂತೆ. ಆದರೆ ಅಲ್ಲಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಇಬ್ಬರು ಮುಖ್ಯ ಅಂತರಂಗ ಶಿಷ್ಯರಾದ ಶ್ರೀಲಾ ರೂಪ ಗೋಸ್ವಾಮಿ ಮತ್ತು ಶ್ರೀಲಾ ಸನಾತನ ಗೋಸ್ವಾಮಿ ಭೇಟಿಯಾದರು. ಅವರಿಬ್ಬರು ಆತ್ಮಹತ್ಯೆಯ ಆಲೋಚನೆಯನ್ನು ಬಿಟ್ಟು ಬಿಡುವಂತೆ ಅವರನ್ನು ಒಪ್ಪಿಸಿ ಶ್ರೀ ಚೈತನ್ಯರ ಅನಂತರ ಬದುಕಿನ ಆಧ್ಯಾತ್ಮಿಕವಾಗಿ ಸ್ಫೂರ್ತಿ ನೀಡುವ ಘಟನಾವಳಿಗಳನ್ನು ತಮಗೆ ತಿಳಿಸುವಂತೆ ಮನವೊಲಿಸಿದ್ರು. ಸೊ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಆ ಸಮಯದಲ್ಲಿ ವೃಂದಾವನದಲ್ಲಿ ವಾಸ ಆಗಿದ್ರು. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಜೀವನದ ಸವಿವರಗಳನ್ನು ಅವರಿಗೆ ಒಪ್ಪಿಸಿಕೊಟ್ರು. ಆ ವೇಳೆಗೆ ಸಮಕಾಲೀನ ಮತ್ತು ಸುಮಾರು ಸಮಕಾಲೀನ ಪಂಡಿತರು ಮತ್ತು ಭಕ್ತರು ಶ್ರೀಕೃಷ್ಣ ಚೈತನ್ಯರ ಕುರಿತು ಅನೇಕ ಜೀವನ ಚರಿತ್ರೆಗಳನ್ನ ಬರೆದಿದ್ರವರು. ಇವುಗಳಲ್ಲಿ ಮುರಾರಿ ಗುಪ್ತಾ ಬರೆದ ಶ್ರೀ ಚೈತನ್ಯ ಚರಿತ, ಲೋಚನಾದಾಸ ಠಾಕೂರ್ ಬರೆದ ಚೈತನ್ಯ ಮಂಗಳ ಮತ್ತು ಚೈತನ್ಯ ಭಾಗವತ್ ಸೇರಿದ್ದವು. ಶ್ರೀ ಚೈತನ್ಯರ ಬದುಕಿನ ಬಗ್ಗೆ ಪ್ರಮುಖ ಅಧಿಕಾರಿಯುಕ್ತ ವ್ಯಕ್ತಿ ಎಂದೇ ಜನಜನಿತರಾಗಿದ್ದ ವೃಂದಾವನ ದಾಸ ಠಾಕೂರ್ ಅವರು ರಚಿಸಿದ ಈ ಸಾಲಿನ ಕೊನೆಯ ಕೃತಿ ತುಂಬಾ ಗೌರವ ಪಡೆದಿತ್ತಂತೆ. ಈ ಮುಖ್ಯ ಕೃತಿಯನ್ನು ರೂಪಿಸುವಾಗ ವೃಂದಾವನ ದಾಸರು ಇದು ಬೃಹತ್ ಗ್ರಂಥವಾಗಿ ಬಿಡಬಹುದು ಎಂದು ಭಾವಿಸಿ ಚೈತನ್ಯ ಮಹಾಪ್ರಭುಗಳ ಬದುಕಿನ ಅನೇಕ ಘಟನೆಗಳನ್ನು ಅವರು ವಿವರಿಸಲಿಲ್ವಂತೆ. ಮುಖ್ಯವಾಗಿ ಕೊನೆಯ ಘಟ್ಟಗಳು. ಈ ಅಂತ್ಯಲೀಲೆಗಳನ್ನು ತಿಳಿದುಕೊಳ್ಳಲು ತುಂಬಾ ಕುತೂಹಲಗಳಾಗಿದ್ದ ವೃಂದಾವನದ ಭಕ್ತರು ಮಹಾನ್ ಋಷಿ ಮತ್ತು ಪಂಡಿತರು ಎಂದು ತಾವು ಗೌರವಿಸುತ್ತಿದ್ದ ಕೃಷ್ಣ ದಾಸ್ ಕವಿರಾಜ್ ಗೋಸ್ವಾಮಿ ಅವರನ್ನು ಚೈತನ್ಯರ ಅಂತಿಮ ಬದುಕಿನ ಆಗು ಹೋಗುಗಳನ್ನು ಸವಿವರವಾಗಿ ತಿಳಿಸುವ ಪುಸ್ತಕವೊಂದನ್ನು ರಚಿಸಲು ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಆ ಪ್ರಾರ್ಥನೆಯಂತೆ ಮತ್ತು ವೃಂದಾವನದ ದೈವ ಮದನ ಮೋಹನನ ಅನುಮತಿ ಮತ್ತು ಆಶೀರ್ವಾದದೊಂದಿಗೆ ಕೃಷ್ಣದಾಸರು ಶ್ರೀ ಚೈತನ್ಯ ಚರಿತಾಮೃತ ರಚಿಸಲು ಪ್ರಾರಂಭ ಮಾಡ್ತಾರೆ. ಈ ಕೃತಿ ತನ್ನ ತಾಯಿ ಸಾಹಿತ್ಯಿಕ ಶ್ರೇಷ್ಠತೆಯಿಂದಾಗಿ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯ ಫಲವಾಗಿ ಇಂದು ಶ್ರೀ ಚೈತನ್ಯ ಮಹಾಪ್ರಭು ಅವರ ಬದುಕು ಮತ್ತು ಅಗಾಧ ಪರಿಜ್ಞಾನದ ತತ್ವಗಳ ಬಗ್ಗೆ ಒಂದು ಪ್ರಮುಖ ಕೃತಿ ಎಂದು ವಿಶ್ವಾದ್ಯಂತ ಗೌರವ ಪಡ್ಕೊಳ್ತು. ಇನ್ನೊಂದು 5 ನಿಮಿಷ ಹೇಳ್ಬಿಡ್ತೀನಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಈ ಕೃತಿ ರಚನೆಯನ್ನು ಆರೋಗ್ಯ ಕುಸಿಯುತ್ತಿದ್ದ ತಮ್ಮ ವೃದ್ಧಾಪದ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದ್ರು. ಈ ಬಗ್ಗೆ ಅವರೇ ಹೀಗೆ ಹೇಳ್ಕೊಂಡಿದ್ದಾರಂತೆ, ಈಗ ನಾನು ತುಂಬಾ ವಯಸ್ಸಾಗೋಗಿದೆ, ಅಶಕ್ತತೆಯಿಂದ ಕೆಂಗೆಟ್ಟಿದ್ದೇನೆ, ಬರುವಾಗ ನನ್ನ ಕೈಗಳೆಲ್ಲ ನಡುತ್ತಾ ಇರುತ್ತೆ, ಸೊ ಯಾವುದನ್ನು ಜ್ಞಾಪಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ನೋಡುವುದು ಕೇಳುವುದು ನನ್ನಂದು ಆಗ್ತಾ ಇಲ್ಲ, ಆದ್ರೂ ನಾನು ಬರಿತಾ ಇದ್ದೇನೆ, ಇದೊಂದು ಅದ್ಭುತ ಆಶ್ಚರ್ಯ ಅಂತ ಅವರೇ ಹೇಳ್ಕೊತಾರೆ. ಮಧ್ಯಯುಗದ ಭಾರತದ ಸಂದರ್ಭದಲ್ಲಿ ಅಂತ ರತ್ನವೊಂದನ್ನು ಪ್ರಾರಂಭಿಸಿ ಮುಗಿಸಿದರು ಎನ್ನುವುದು ಖಂಡಿತವಾಗಿಯೂ ಸಾಹಿತ್ಯ ಇತಿಹಾಸದ ಅತಿಶಯಗಳಲ್ಲಿ ಇದು ಒಂದು ಅನಿಸುತ್ತದೆ. ಮೇಲೆ ತಿಳಿಸಿದಂತೆ ಇದರ ಇಂಗ್ಲಿಷ್ ಅನುವಾದ ಮತ್ತು ವ್ಯಾಖ್ಯಾನ ಧರ್ಮ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳ ಬಗ್ಗೆ ವಿಶ್ವದ ಅತಿ ಗೌರವಾನ್ವಿತ ಗುರುಗಳೆನಿಸಿರುವ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರವರ ಕೊಡುಗೆ. ಶ್ರೀಲಾ ಪ್ರಭುಪಾದರ ವ್ಯಾಖ್ಯಾನಗಳು 2 ಬಂಗಾಲಿ ವ್ಯಾಖ್ಯಾನಗಳ ಮೇಲೆ ಆಧಾರಿತವಾಗಿದೆ. ಒಂದು, ಶ್ರೀ ಚೈತನ್ಯ ಚರಿತಾಮೃತ ಓದಲು ಇಡೀ ಪ್ರಪಂಚದ ಜನ ಬಂಗಾಲಿ ಭಾಷೆಯನ್ನು ಕಲಿಯಬೇಕಾದ ಕಾಲವೊಂದು ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ರಂತೆ. ಶ್ರೀಲಾ ಪ್ರಭುಪಾದರ ಗುರುಗಳಾದ ಒಬ್ಬ ಶ್ರೇಷ್ಠ ವೇದ ಪಂಡಿತರು, ಗುರುಗಳು ಮತ್ತು ಸಂತರು ಆದ ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರದ್ದು, ಮತ್ತು ಇನ್ನೊಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಆಧುನಿಕ ಸಂದರ್ಭಕ್ಕೆ ಪರಿಚಯಿಸಿ ಪ್ರಚಾರ ಮಾಡಲು ಪ್ರಾರಂಭಿಸಿದ ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆಯವರಾದ ಶ್ರೀಲಾ ಭಕ್ತಿ ವಿನೋದ ಠಾಕೂರ್ ಅವರ ವ್ಯಾಖ್ಯಾನ ಇದು. ಶ್ರೀಲಾ ಪ್ರಭುಪಾದವರ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಪರಂಪರೆಯಲ್ಲಿ ಬಂದವರು ಮತ್ತು ಶ್ರೀಕೃಷ್ಣ ಚೈತನ್ಯರ ಅನುಯಾಯಿಗಳು ಪ್ರಮುಖ ಕೃತಿಗಳನ್ನು ವ್ಯವಸ್ಥಿತವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಿಸಲು ಪ್ರಾರಂಭಿಸಿದ ಮೊದಲ ಪಂಡಿತರು. ಇವರ ಪರಿಪೂರ್ಣ ಬಂಗಾಳಿ ಮತ್ತು ಸಂಸ್ಕೃತ ಭಾಷಾ ಪಾಂಡಿತ್ಯ ಮತ್ತು ಶ್ರೀಕೃಷ್ಣ ಚೈತನ್ಯರ ಉಪದೇಶಾಮೃತದ ನಿಕಟ ಪಾಂಡಿತ್ಯ ಮತ್ತು ಶ್ರೀಕೃಷ್ಣ ಚೈತನ್ಯರ ಉಪದೇಶಾಮೃತದ ನಿಕಟ ಪರಿಚಯ ಎಲ್ಲವೂ ಸರಿಯಾದ ಸಂಯೋಜನೆಗಳಿಗಾಗಿ ಈ ಬಹುಮುಖ್ಯ ಉತ್ಕೃಷ್ಟ ಕೃತಿಯನ್ನು ಇಂಗ್ಲಿಷ್ ಭಾಷಾ ಪ್ರಪಂಚಕ್ಕೆ ಸಮರ್ಪಿಸಲು ಇವರಿಗೆ ಎಲ್ಲ ಅಂಗೀಕಾರವನ್ನು ನೀಡಿವೆ. ಅತಿ ಕ್ಲಿಷ್ಟ ಆಧ್ಯಾತ್ಮಿಕ ಚಿಂತನೆಯನ್ನು ಇವರು ಅತಿ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರುವುದರಿಂದ
ಭಾರತೀಯ ಧಾರ್ಮಿಕ ಪರಂಪರೆಯ ಪರಿಚಯವಿಲ್ಲದ ಓದುಗರಿಗೂ ಇದು ಸುಲಭವಾಗಿ ಈ ಗಾಢ ಚಿಂತನೆಯ ಮತ್ತು ಚಿರಸ್ಥಾಯಿಯಾದ ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಮೆಚ್ಚಿಕೊಳ್ಳಲು ಸಾಧ್ಯವಾಗುತ್ತದೆ. ಸಮಕಾಲೀನ ಮಾನವ ಬದುಕಿನ ಬೌದ್ಧಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಂಗಗಳಿಗೆ ಬಹುಮುಖ ಕೊಡುಗೆಯಾಗಿ ಇಡೀ ಕೃತಿ ಶ್ರೇಣಿ ವ್ಯಾಖ್ಯಾನದೊಂದಿಗೆ ಬೇಕಾದಷ್ಟು ಚಿತ್ರಗಳೊಂದಿಗೆ 9 ಸಂಪುಟಗಳಲ್ಲಿ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ನಿಂದ ಇದು ಸಮರ್ಪಿತಗೊಂಡಿದೆ. ಇದು ಪ್ರಕಾಶಕರು ಬರೆದಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ